ಶ್ರೀ ಮೊಹಮ್ಮದ್ ಮೋಡು ಮಲಾರು ಮಾಜಿ ಅಧ್ಯಕ್ಷರು, ತಾಲೂಕಿನ ಸದಸ್ಯರು, ಮಂಜೂರು ಭಾಷಾ ಪ್ರಿನ್ಸ್, ಅಬ್ದುಲ್ ಖಾದರ್ ಬಂಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಬೋಳಿಯಾರು, ಉಳ್ಳಾಲ ಮಾಜಿ ಉಪಾಧ್ಯಕ್ಷರು, ಉಳ್ಳಾಲ ನಗರಸಭೆ, ಧರ್ಮಗುರುಗಳಾಗಿರುವ ಬಹುಮಾನದ ಅಮೀರ್ ತಂಗಳ್ ಅಸ್ಸಗಾಫ್ ಖತೀಬರ MJM ಬೋಳಿಯಾರು, ಬಹುಮಾನದ KB ಅಬ್ದುಲ್ ಖಾದರ್ ದಾರಿಮಿ ಖತೀಬರ ಬದ್ರಿಯಾಜ್ ಮಸೀದ್ ರಂತಡ್ಕ ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದ ಅಬ್ದುಲ್ ರಹಿಮಾನ್ ರವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ದೃಶ್ಯಗಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಹಾಗೂ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಮುಸ್ತಫರ್ ಅವರು, ಸಾಕ್ಷಾಗ್ತಾ ಇದ್ದೇವೆ. 5 ಬಾರಿ ಕರ್ನಾಟಕ ವಿಧಾನಸಭೆಯ ಶಾಸಕರಾಗಿ, ಸಚಿವರಾಗಿ ವಿವಿಧ ಹುದ್ದೆಗಳನ್ನ ಪ್ರತಿಷ್ಠಿತ ನಿಮ್ಮೆಲ್ಲರ ನೆಚ್ಚಿನ ಸರಳ ವ್ಯಕ್ತಿತ್ವ, ಸೌಹಾರ್ದತೆ ರಾಯಭಾರಿ ಸನ್ಮಾನ್ UT ಖಾದರ್ ರಿಜಿಸ್ಟರ್ಡ್ ಬೋಳಿಯಾರು ಜಂಟಿ ಆಶ್ರಯದಲ್ಲಿ ಪೂರಕವಾಗಿ ಸನ್ಮಾನಿಸುವಂತಹ ಸನ್ಮಾನ ಕಾರ್ಯಕ್ರಮವನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ನಡೀತಾ ಇದೆ. ಅಬ್ದುಲ್ ಜಬ್ಬಾರ್ ಅವರ ನೇತೃತ್ವದಲ್ಲಿ ಸಮಾರಂಭದ ಈ ಕಾರ್ಯಕ್ರಮದ ರೂವಾರಿಗಳು, ಯುವ ನಾಯಕರು ಕೂಡ ಆಗಿರುವಂತಹ BK ಅಬ್ದುಲ್ ಜಬ್ಬಾರ್ ಅವರು ಅತಿಥಿಗಳನ್ನು ಸತ್ಕರಿಸುವ ಮೂಲಕ ಇದೀಗ ಅತಿಥಿಗಳಿಗೆ ಅಧಿಕೃತವಾಗಿ ಸ್ವಾಗತವನ್ನು ಕೂಡ ಬಯಸಲಿಕ್ಕಿದ್ದಾರೆ. ಈಗ ಸ್ವಾಗತವನ್ನು ಮಾಡಲಿದ್ದಾರೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ BK ಅಬ್ದುಲ್ ಜಬ್ಬಾರ್ ಅವರು. ಕುರ್ನಾಡು ಕಾಲೇಜಿನ ಅಧ್ಯಕ್ಷರು ಸನ್ಮಾನ್ಯ ಪ್ರಶಾಂತ್ ಕಾಜ್ ಅವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸುವಂತಹ ವಂದನೀಯ ಫಾದರ್ ಮೈಕಲ್ ಡಿಸಿಲ್ವಾ ಇವರು ಆಗಮಿಸಿದ್ದಾರೆ. ಧರ್ಮಗುರುಗಳು ಸಂತ ಥೋಮಸ್ ರೈಗರ್ಜಿ ಅಮ್ಮೆಂಬಲ ಚೇಳೂರು ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಜಯರಾಮ್ ಶಾಂತ ಬಂಟರ್ ಸಂಘ ಉಲಾಲ ವಲಯ ಇವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮೂರ ನಾಗರಿಕರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಮೊಹಮ್ಮದ್ ಬೋಳಿಯಾರ್ ಬಿನ್ ಆಲಿಕುಂಜಿ ಹಾಜಿ ಅವರು ಅವರಿಗೆ ಶಾಲನ್ನು ಹೊದಿಸಿ ಗೌರವವನ್ನು ಸಲ್ಲಿಸಬೇಕು ವಿನಂತಿಸಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಬೋಳಿಯಾರ್ ಬಿನ್ ಆಲಿಕುಂಜಿ ಹಾಜಿ ಸನ್ಮಾನ ಸಮಿತಿ ಸದಸ್ಯರು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮೆಲ್ಲರ ಧರ್ಮಗುರುಗಳು ಸಂತ ಥೋಮಸ್ ಇಗರ್ಜಿ ಅಮ್ಮೆಂಬಲ ಚೇಳೂರು ಇವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮೂರ ನಾಗರಿಕರ ಪರವಾಗಿ ಮತ್ತು ಸರ್ವರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. TH ಲತೀಫ್ ಹಾಜಿ ಅವರು ಕಾರ್ಯಕ್ರಮದ ಉದ್ಘಾಟಕರಾದಂಥ ವಂದನೀಯ ಫಾದರ್ ಮೈಕಲ್ ಡಿಸಿಲ್ವಾ ಧರ್ಮಗುರುಗಳು ಸಂತ ಥೋಮಸ್ ಇಗರ್ಜಿ ಅಮ್ಮೆಂಬಳ ಚೇಳೂರು ಇವರಿಗೆ ಶಾಲನ್ನು ಹೊದಿಸಿ ಗೌರವ ಸಲ್ಲಿಸಿದ್ದಾರೆ. ನಮ್ಮೆಲ್ಲರ ಆತ್ಮೀಯರು ಧರ್ಮಗುರುಗಳಾದಂಥ ಇಬ್ರಾಹಿಂ ಮುಸ್ಲಿಯಾರ್ ಅವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ರಮೇಶ್ ಶೆಟ್ಟಿ ಅವರು ಶ್ರೀಯುತರಿಗೆ ಶಾಲನ್ನು ಹೊದಿಸಿ ಗೌರವವನ್ನು ಸಲ್ಲಿಸಬೇಕು ವಿನಂತಿಸಿಕೊಳ್ತಾ ಇದ್ದೇನೆ. ರಮೇಶ್ ಶೆಟ್ಟಿ ಅವರು. ನಮ್ಮೆಲ್ಲರ ಆತ್ಮೀಯರು ಮಿತ್ರರಾದಂಥ ಪ್ರಶಾಂತ್ ಕಾಜವ ಅಧ್ಯಕ್ಷರು ಪ್ರಥಮ ದರ್ಜೆ ಕಾಲೇಜ್ ಅಭಿವೃದ್ಧಿ ಸಮಿತಿ ಮುಡಿಪು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶರೀಫ್ ಕಾಪಿಕಾಡ್ರವರು ಶ್ರೀಯುತರಿಗೆ ಶಾಲನ್ನು ಯೂಸುಫ್ ಅವರು. ನಮ್ಮೆಲ್ಲರ ಆತ್ಮೀಯರು ಹಿರಿಯರು ನಮ್ಮ ಮಾರ್ಗದರ್ಶಕರಾದಂಥ ಡಾಕ್ಟರ್ UK ಮೋನು ಅಧ್ಯಕ್ಷರು ಕಣಚೂರು ಸಮೂಹ ಸಂಸ್ಥೆ ಇವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮೂರ ನಾಗರಿಕರ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. MS ಯೂಸುಫ್ ರವರು ಶ್ರೀಯುತರಿಗೆ ಹಾಜಿ UK ಮೋನು ಕಣಚೂರು ರವರಿಗೆ ಶಾಲನ್ನು ಹೊದಿಸಿ ಗೌರವ ಸಲ್ಲಿಸಿ. ನಮ್ಮ ಬೋಳಿಯಾರ್ ಗ್ರಾಮದ ಪ್ರಥಮ ಪ್ರಜೆ ಜಸಿಂತಾ ಪಿಂಟೋರವರಿದ್ದಾರೆ. ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶಾರದಕ್ಕನವರು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆಗೆ ನಮ್ಮೆಲ್ಲ ಆತ್ಮೀಯರು
ಮಂಗಳೂರು ತಾಲೂಕ್ ಪಂಚಾಯತ್ನ ಅಧ್ಯಕ್ಷರಾದ ಮೊಹಮ್ಮದ್ ಮೋನ್ರವರಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸಿದ್ದಿಕ್ ಕುಕ್ಕೋಟ್ರವರು ಮೊಹಮ್ಮದ್ ಮೋನ್ರವರಿಗೆ ಶಾಲನ್ನು ಹೊದಿಸಲಿಕ್ಕಿದ್ದಾರೆ. ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಆದಂಥ ಮಾಜಿ ಅಧ್ಯಕ್ಷರಾದಂಥ ಚಂದ್ರಾಸ್ ಬಂಟ್ವಾಳ ಅಧ್ಯಕ್ಷರಾದ ಚಂದ್ರಾಸ್ ಕರ್ಕೇರ್ ಅವರಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸಮೀರ್ ರಂತಡ್ಕರ್ ಅವರು ಸನ್ಮಾನ ಸಮಿತಿ ಸದಸ್ಯರು. ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಹಿರಿಯರಾದಂಥ ಸಮೀರ್ ಮಾಜಿ ಅಧ್ಯಕ್ಷರು ರಂತಡ್ಕ ಜುಮಾ ಮಸೀದಿ ಇವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅಬ್ದುಲ್ ರಜಾಕ್ ರವರಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸಮೀರ್ ರಂತಡ್ಕರ್ ಅವರು ಶ್ರೀಯುತರಿಗೆ ಗೌರವವನ್ನು ಸಲ್ಲಿಸಲಿಕ್ಕಿದ್ದಾರೆ. ಮಿತ್ರರು ಆತ್ಮೀಯರಾದಂಥ ಮ್ಯಾಕ್ಸಿಮ್ ಡಿಸೋಜರ್ ಅವರಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸುಲೈಮಾನ್ BH ರವರು ಸುಲೈಮಾನ್ BH ಸ್ವಾಗತ ಸಮಿತಿಯ ಸದಸ್ಯರು. ನಮ್ಮೆಲ್ಲರ ಆತ್ಮೀಯರು ಕೋಟೆಕಾರು ಕೃಷ್ಣಶೆಟ್ಟಿ ಕೆಳಗಿನ ಕೋಟೆಕಾರ ಗುತ್ತು ಅಧ್ಯಕ್ಷರು, ಕೋಟೆಕಾರ ಸೇವಾ ಸಹಕಾರಿ ಸಂಘ, ಇವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತವನ್ನು ಕೋರ್ಲಿಕ್ಕಿದ್ದಾರೆ. ಶಾಲನ್ನ ನಮ್ಮೆಲ್ಲರ ಆತ್ಮೀಯರು ಸುರೇಶ್ ಭಟ್ನಗರ್ ಭಗವತಿ ಬ್ಯಾಂಕಿನ ಉಪಾಧ್ಯಕ್ಷರು, ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹನೀಫ್ BM ರವರು ಶ್ರೀಯುತರಿಗೆ ಶಾಲನ್ನು ಹೊದಿಸಿ ಗೌರವ. ನಮ್ಮೆಲ್ಲರ ಆತ್ಮೀಯರು ಹಿರಿಯರಾದಂಥ ಶ್ರೀಧರ್ ಶೆಟ್ಟಿ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ, ಅವರಿಗೂ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯರು ಅಬ್ದುಲ್ ಖಾದರ್ ರವರು ಶ್ರೀಯುತರಿಗೆ ಮೊಹಮ್ಮದ್ ರಂತಡ್ಕರ್ ಅವರು. ನಮ್ಮೆಲ್ಲರ ಆತ್ಮೀಯರು ಮಿತ್ರರಂತ ದಿನೇಶ್ ರೈ ಉಲ್ಲಾಲಗುತ್ತು, ಇವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಲತೀಫ್ ಬೋಳಿಯಾರ್ ರವರು. ನಮ್ಮೆಲ್ಲರ ಆತ್ಮೀಯರು ಮಿತ್ರರು ಹಿರಿಯರಾದಂಥ ಪುಷ್ಪರಾಜ್ ಗಾಂಭೀರ ಗುತ್ತು, ಇವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. TP ಜಬ್ಬಾರ್. ನಮ್ಮೆಲ್ಲರ ಆತ್ಮೀಯರು ಮಿತ್ರ ಅಂತ ಅಬ್ದುಲ್ ರಹಮಾನ್ ಕೋಡಿಜಲ್ ಉಲ್ಲಾಲ ಬ್ಲಾಕ್ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಅಬ್ದುಲ್ ರಹಮಾನ್ ಕೋಡಿಜಲ್ ಇದ್ದಾರೆ, ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯರು ನಮಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಹಕಾರ ನೀಡುವಂಥ ಈ ಹಾಲಿನ ಮಾಲಕರಾದಂಥ ಶ್ಯಾನಿವಾಸ್ ಡಿಸೋಜ, ಇವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಉಬೈದರ್ ಅವರು ಶ್ರೀಯುತರಿಗೆ ನಮ್ಮೆಲ್ಲರ ಆತ್ಮೀಯರು ಮಿತ್ರರು ಆದಂಥ ಕುಡುಗ ಇದಾನಿ ಫಾರೂಕ್ CM ರವರಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯರು ಮಿತ್ರರು ಆದಂಥ ಪೆಡ್ರಿಕ್ ಡಿಸೋಜ ಮಜ್ಜಿ, ಇವರು ಕೂಡ ತಮ್ಮ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯರು ಮಾಜಿ ಗ್ರಾಮ ಪಂಚಾಯತ್ನ ಸದಸ್ಯರು ಚಂದ್ರಾಸ್ ಗುಂಡ್ಯ, ಇವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅಕ್ಬರ್ ಅಲಿ ಅವರು. ನಮ್ಮೆಲ್ಲರ ಆತ್ಮೀಯರು ಮಿತ್ರರು ಸುಂದರ ಪೂಜಾರಿ ಬೋಳಿಯಾರು, ಬ್ರಹ್ಮಗುರು ನಾರಾಯಣ್ ಇದರ ಮಾಜಿ ಅಧ್ಯಕ್ಷರು ಕೂಡ ಇದ್ದಾರೆ, ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ರಜಾಕ್ ಬಿಸಿರೋಡು. ಬೋಳಿಯಾರು ಗ್ರಾಮ ಪಂಚಾಯತ್ನ ಜೋಸೆಫ್ ಡಿಸೋಜರ್ ಅವರು. ಬೋಳಿಯಾರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಸುಧಾ ರಾಣಿ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮನೋಜ್ ಕುಮಾರ್ ಅವರು ಕೂಡ ವೇದಿಕೆ. ಮತ್ತೊಬ್ಬರು ದೇವಕಿ ಆರ್ ಪೂಜಾರಿ, ಇವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನ ಸದಸ್ಯರಾದ ಸಾಯಿದಾ ಬಾನು ವೇದಿಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ.
ಶಾಹಿದಾ ಅವರವರ ವೇದಿಕೆ ಬರಬೇಕು. ಶಾಹಿದಾ. ಮೊಹಿಯುದ್ದೀನ್ ಜುಮಾ ಮಸೀದಿಯ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಮಿತ್ರ ಅಂತ ಶರೀಫ್ ರವರಿದ್ದಾರೆ. ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ರವರು, ಮೊಹಿಯುದ್ದೀನ್ ಜುಮಾ ಮಸೀದಿಯ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ರವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ರಿಯಾಜ್. ಬೋಲಿಯಾರ್ ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿಗಳಾದಂಥ ಚಿತ್ರಾಕ್ಷಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮೆಲ್ಲರ ಹಿರಿಯರು, ಕುಕ್ಕೋಟು ಗೌಸಿಯಾ ಜುಮಾ ಮಸೀದಿನ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ಖಾದರ್ ಅವರಿದ್ದಾರೆ. ಅವರಿಗೂ ಕೂಡ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನವನ್ನು ಸ್ವೀಕರಿಸುವಂಥ ನಮ್ಮೆಲ್ಲರ ನಾಯಕರು, ವಿಧಾನಸಭಾ ಅಧ್ಯಕ್ಷರು ಕೂಡ ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಗೆ ಬರಲಿಕ್ಕಿದ್ದಾರೆ. ಇಷ್ಟು ತನಕ ತಾವೆಲ್ಲ ಕಾದುಕೊಂತು ತುಂಬ ಸಹಕಾರವನ್ನು ಕೊಟ್ಟಿದ್ದೀರಿ. ಇದಕ್ಕೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿಕೊಂಡು ಬಂದಂಥ ಎಲ್ಲ ಊರಿನ ಹಿರಿಯ ಕಿರಿಯ ಗಣ್ಯರು, ಮಹಿಳೆಯರು ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಸ್ವಾಗತಿಸಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಮುಂದೆ ಇರುವಂಥ ಎಲ್ಲ ಗಣ್ಯರು ಎಲ್ಲರಿಗೂ ಕೂಡ ನಾನು ಸ್ವಾಗತಿಸಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿ ಕೊಡ್ತಾ ಇದ್ದೇನೆ. ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಸರ್ವ ಅತಿಥಿಗಳಿಗೂ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರಿದ ಈ ಕಾರ್ಯಕ್ರಮದ ರೂವಾರಿಗಳು ತಾಲೂಕು ಪಂಚಾಯತ್ ಮಾಜಿ ಸದಸ್ಯರ ಅಬ್ದುಲ್ ಜಬ್ಬಾರ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ರಿಯಾಜ್ ರವರು ಶ್ರೀಯುತರಿಗೆ ಶಾಲನ್ನು ಹೊದಿಸಿ ಗೌರವವನ್ನು ಸಲ್ಲಿಸಿ ವಿನಂತಿಸಿಕೊಳ್ತಾ, ಅದೇ ರೀತಿ ಶ್ರೀಮಾನ್ ರಮೇಶ್ ಶೆಟ್ಟಿ ಅವರಿಗೆ ಕೂಡ ಶಾಲನ್ನು ಹೊದಿಸಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಇಬ್ರಾಹಿಂ ರವರು ಇದೀಗ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತನಾಡಿದ್ದಾರೆ. ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ನಾಯಕರಾದ ರಮೇಶ್ ಶೆಟ್ಟಿ ಬೋಳಿಯಾರ್ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಾವು ರಾಜಕೀಯ ರಹಿತವಾಗಿ ನಾವು ಮಾಡಬೇಕಾಗಿದೆ. ಯಾಕಂತ ಹೇಳಿದರೆ ನಮ್ಮ ಶಾಸಕರು ಸ್ಪೀಕರ್ ಆದ ಕಾರಣ ನಾವು ರಾಜಕೀಯ ರಹಿತವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿದೆ. ವೇದಿಕೆಯಲ್ಲಿ ಕೂಡ ಅದೇ ರೀತಿ ನಾವು ಕುಳಿತುಕೊಳ್ಬೇಕಾಗಿದೆ. ನಮಗೆ ಬಹಳ ಆಸೆ ಇತ್ತು, ಅವರು ಸ್ಪೀಕರ್ ಆದ ತಕ್ಷಣ ನಮ್ಮ ಗ್ರಾಮದಲ್ಲಿ ಒಂದು ಸನ್ಮಾನ ಸಮಾರಂಭ ಮಾಡಬೇಕಂತೇಳಿ. ಯಾಕಂತ ಹೇಳಿದರೆ ಅವರು ನಮ್ಮ ಗ್ರಾಮದ ಒಂದು ವಾರ್ಡಿನ ಮತದಾರರಾಗಿದ್ದ ಕಾರಣ ನಾವು ಅವರಿಗೆ ಪ್ರಪ್ರಥಮವಾಗಿ ಸನ್ಮಾನ ಮಾಡಬೇಕಂತ ಇತ್ತು. ಆದರೂ ಕೂಡ ಸಮಯದ ಅಭಾವದಿಂದ ಬೇರೆ ಬೇರೆ ಕಡೆ ಅವರ ಸನ್ಮಾನ ಕಾರ್ಯವಿದ್ದ ಕಾರಣ ಇವತ್ತು ನಮಗೆ ಡೇಟನ್ನು ಕೊಟ್ಟಿದ್ದರು. ಸಮಯಕ್ಕೆ ಸರಿಯಾಗಿ ಬರುತ್ತೇವೆ ಅಂತ ಹೇಳಿದರು. ಆದರೂ ಕೂಡ ಪುತ್ತೂರಲ್ಲಿ ಕೂಡ 3 ಗಂಟೆಗೆ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಳ್ಳುವಾಗ ಅವರು ಅಲ್ಲಿ ಕೂಡ ಒಪ್ಪಿಕೊಂಡು ಈಗ ಬರ್ತಾ ಇದ್ದಾರೆ. ಕುರುನಾಡಿನ ಮದ್ರಾಡಕದ ಹತ್ತಿರ ಇದ್ದಾರೆ, ಕೂಡಲೇ ಇವತ್ತಾಗ ಬರ್ತಾರೆ. ಆದ್ದರಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಮಗೂ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಡಬೇಕಂತೇಳಿ ಇಡೀ ಗ್ರಾಮದವರ ಆಸೆ ಇದ್ದ ಕಾರಣ ಇವತ್ತಿನ ಸನ್ಮಾನ ಕಾರ್ಯಕ್ರಮ ನಾವು ಇಡುತ್ತೇವೆ. ನಾವು ಯು ಟಿ ಖಾದರ್ ಬಗ್ಗೆ ಹೇಳಬೇಕಾಗಿಲ್ಲ. ಯಾಕಂತ ಹೇಳಿದರೆ ಯು ಟಿ ಖಾದರ್ ಅವರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ತಿಳಿದಿದೆ. ಆದ್ದರಿಂದ ಅವರ ಬಗ್ಗೆ ನಾನು ಜಾಸ್ತಿ ಹೊಗಳುವ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂತ ಹೇಳಿದರೆ ಮೊದಲಾದರೆಲ್ಲ ಶಾಸಕರಾಗಿದ್ದರು. ಒಂದು ಗ್ರಾಮದಲ್ಲಿ 1-2 ಮಾತ್ರ ಅವರ
ಅವರಿಗೆ ಪರಿಚಯ ಇರುವುದು, ಬಾಕಿದ್ದವರ ಪರಿಚಯ ಇರಲಿಲ್ಲ. ಆದರೆ ಯು ಟಿ ಖಾದರ್ ಅವರು ಶಾಸಕರಾದ ನಂತರ ನಮ್ಮ 27 ಗ್ರಾಮದ ಪ್ರತಿಯೊಬ್ಬ ಮತದಾರರ ಪರಿಚಯವನ್ನು ಇಟ್ಟುಕೊಂಡು ಅವರು ಕೆಲಸ ಮಾಡುವಂಥ ಒಬ್ಬ ಧೀಮಂತ ನಾಯಕರು ಆಗಿದ್ದಾರೆ. ಅದಲ್ಲದೆ ಅವರಿಗೆ ಯಾರು ಕೂಡ ಇಂಪ್ಲನ್ಸ್ಗೆ ಹೋಗಬೇಕಾಗಿಲ್ಲ. ಯಾರು ಕೂಡ ಹೋದರೂ ಅವರ ಕೆಲಸವನ್ನು ಭಾರಿ ನಗುಮೊಗದಿಂದ ಅವರು ಮಾಡಿಕೊಡುವಂಥ ಒಬ್ಬ ಶಾಸಕರಾಗಿದ್ದಾರೆ. ಆದ್ದರಿಂದ ಅವರ ಬಗ್ಗೆ ನಾವು ಹೆಚ್ಚಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಅವರು ಮಂತ್ರಿಯಾಗಿದ್ದಾಗ ಕೂಡ ನಮ್ಮ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದಾಗ ಉತ್ತಮ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿ ಹೆಸರನ್ನು ಗಳಿಸಿದ್ದಾರೆ. ಅದೇ ರೀತಿ ಆಹಾರ ಸಚಿವರಾಗಿದ್ದಾಗ ಕೂಡ ಕೇವಲ ಅರ್ಧ ಗಂಟೆಯಲ್ಲಿ ಪಡಿತರ ಚೀಟಿ ನಮ್ಮ ಕೈಗೆ ಬರುವಾಗಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದನಂತರ ನಗರಾಭಿವೃದ್ಧಿ ಸಚಿವರಾಗಿದ್ದ ಕೂಡ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದಲ್ಲದೆ ವಿರೋಧ ಪಕ್ಷದ ಉಪನಾಯಕರಾಗಿದ್ದಾಗ ಕೂಡ ಒಳ್ಳೆಯ ಈ ಸದನವನ್ನು ಒಳ್ಳೆಯ ರೀತಿ ನಡೆಸಿದ್ದಾರೆ. ಆದರೂ ಕೂಡ ನಮಗೆ ಅವರು ಸಭಾಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡಿದಾಗ ನಮಗೆಲ್ಲರಿಗೂ ಕೂಡ ತುಂಬ ಬೇಸರವಾಗಿತ್ತು, ದುಃಖ ಕೂಡ ಬಂತು. ಯಾಕಂತ ಹೇಳಿದರೆ ಇಂಥ ಒಬ್ಬ ಜನವನ್ನು ಸಭಾಧ್ಯಕ್ಷರನ್ನಾಗಿ ಮಾಡಿದ್ರಲ್ಲ ಅಂತ ಹೇಳಿಕೊಂಡು. ಆದರೆ ನಮಗೆ ಬೆಳಿಗ್ಗೆ ಆಗುವಾಗ ಅದರ ಒಬ್ಬ ಉನ್ನತವಾದಂಥ ರಾಜಕೀಯ ಪರಿಣತ ವ್ಯಕ್ತಿ ಹೇಳಿದರು, ಇಲ್ಲ ನಿಮ್ಮ ತಪ್ಪು ಗ್ರಹಿಕೆ, ಸಭಾಧ್ಯಕ್ಷರಾದರೆ ಅದು ಒಂದು ರಾಜ್ಯಪಾಲರಿಂದ ನಂತರ ಬರುವಂಥ ಹುದ್ದೆ ಸಭಾಧ್ಯಕ್ಷರ ಸ್ಥಾನ ಅಂತ ಹೇಳ್ಕೊಂಡು. ಅದಲ್ಲದೆ ಒಬ್ಬ ಮಂತ್ರಿ ಆದರೆ ಅವನ ಇಲಾಖೆಯಲ್ಲಿದ್ದಂಥ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡಲಿಕ್ಕೆ ಆಗ್ತದೆ. ಇದು ಹಾಗೆಲ್ಲ 33 ಇಲಾಖೆಯ ಮಂತ್ರಿಗಳು ಕೂಡ ಯು ಟಿ ಖಾದರನ್ನು ಅನ್ಯೋನ್ಯತವಾಗಿದ್ದುಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗ್ತದೆ ಎಂಬ ಒಂದು ಮಾತನ್ನು ಹೇಳಿದರು. ಅದಲ್ಲದೆ 224 ಶಾಸಕರ ಸಭೆಯನ್ನು ನಡೆಸಲಿಕ್ಕೆ ನಮ್ಮ ವಿಧಾನಸಭಾ ಸಭಾಧ್ಯಕ್ಷರು ದಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾರೆ ಎಂದುಕೊಂಡು ಅವರನ್ನು ಸಭಾಧ್ಯಕ್ಷ ಸ್ಥಾನದಲ್ಲಿ ಕುಳ್ಳಿರಿಸಿದ್ದಾರೆ. ಅದರಿಂದ ಮೊದಲು ಕೂಡ ಸಭಾಧ್ಯಕ್ಷರಾದವರು ನಿಮಗೆ ಗೊತ್ತಿರಬಹುದು, ಎಸ್ ಎಂ ಕೃಷ್ಣ ಅವರು ಸಭಾಧ್ಯಕ್ಷರಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅದೇ ರೀತಿ ಜಗದೀಶ್ ಶೆಟ್ಟರ್ ಕೂಡ ಮುಖ್ಯಮಂತ್ರಿಯಾಗಿ ಸಭಾಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆದ್ದರಿಂದ ಇವರು 2 ವರ್ಷ ಸಭಾಧ್ಯಕ್ಷರಾಗಿ ನಂತರದ ದಿನಗಳಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಹೇಳಿಕೊಂಡು ನಾನು ದೇವರಲ್ಲಿ ಪ್ರಾರ್ಥಿಸಿಕೊಂಡು, ನಾವು ಎಲ್ಲರೂ ಒಟ್ಟಿಗೆ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಜಿಲ್ಲೆಯ ಪ್ರತಿಷ್ಠಿತ ಕಣಚೂರು ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಕೂಡ ಆಗಿರುವಂತಹ ಡಾಕ್ಟರ್ UK ಮೋಹನ್ ಅವರು ತಮ್ಮ ಸಂದೇಶವನ್ನು ನೀಡಬೇಕು ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಭಾಗದ ಮತದಾರ ಬಾಂಧವರು, ನಾನಂತೂ ಅನೇಕ ಪ್ರಶಾಂತ್ ಕಾಜೆ ಅವರು ಕೇಳಿದರು, ಇರು ಒಂಜಿಲ ಅಭಿನಂದನಾ ಸಮಾರಂಭ ಬುಡ್ಬುನ್ನೆ ಇದ್ದಾರ ಅಂದ. ಹೌದು, ಒಂದು 7-8ಕ್ಕಿಂತಲೂ ಜಾಸ್ತಿ ಸಮಾರಂಭದಲ್ಲಿ ಭಾಗವಹಿಸಿದೆ. ಎಲ್ಲ ನಾವು ಉಳ್ಳಾಳದಲ್ಲಿ ಕೂಡ ಮಾಡಿದೆವು, ಮುಡಿಪಿನಲ್ಲಿ ಮಾಡಿದೆವು. ಇದು ಎಲ್ಲದಕ್ಕಿಂತ ನಮ್ಮ ರಮೇಶ್ ಶೆಟ್ಟಿ ಹೇಳಿದಾಗೆ ಖಂಡಿತವಾಗಿಯೂ ಮಾಡಬೇಕಾಗಿದ್ದು ಈ ಗ್ರಾಮದ ಜನತೆ ಅಂತ ಹೇಳುವುದನ್ನು ನಾನು ಕೂಡ ಮನಗಾಣ್ತಾ ಇದ್ದೇನೆ. ಕ್ಷೇತ್ರಕ್ಕೆ ಘನತೆ ಗೌರವವನ್ನು ತಂದುಕೊಟ್ಟಂತಹ ಕ್ರಿಯಾಶೀಲ ನಾಯಕರು, ದೇಶದಲ್ಲಿ ಪ್ರತಿಷ್ಠಿತ ಕರ್ನಾಟಕ ವಿಧಾನಸಭೆ ಸಭಾಪತಿಗಳಾಗಿ ಆಯ್ಕೆಗೊಂಡಿರುವಂತಹ ನಿಮ್ಮೆಲ್ಲರ ಅಭಿಮಾನದ ನಾಯಕ, ಕರಾವಳಿ ಮಣ್ಣಿನ ನಾಯಕ, ಗೌರವಾನ್ವಿತ ಯು ಟಿ ಖಾದರ್ ಅವರ ಈಗಾಗಲೇ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯೂನಿಕ್ ರಿಸರ್ಚ್ ಫೌಂಡೇಶನ್ ಬೋಳ್ಯಾರ್ ಹಾಗೂ ನಮ್ಮೂರ ನಾಗರಿಕ ಸನ್ಮಾನ ಸಮಿತಿಯ ಪರವಾಗಿ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶಾಸಕರಾಗಿ ಆ ಬಳಿಕ ಸಚಿವರಾಗಿ ದೇಶದಲ್ಲಿ ಗುರುತಿನ ಸಾಧನೆ ಮಾಡಿ ಆ ಬಳಿಕ ಇದೀಗ ಪ್ರತಿಷ್ಠಿತ ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಆಗಿ ಆಯ್ಕೆಗೊಂಡು ಇದೀಗ ವೇದಿಕೆಯನ್ನ ಅಲಂಕರಿಸಿದ ಸನ್ಮಾನ್ಯ ಯು ಟಿ ಖಾದರ್ ಅವರು ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆಯ ಮೂಲಕ ಸನ್ಮಾನ್ಯ ಯು ಟಿ ಖಾದರ್ ಅವರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಹೃದಯ ಸ್ಪರ್ಶಿ ಗೌರವಪೂರ್ವಕವಾದ ಸ್ವಾಗತ ಯೂನಿಕ್ ರಿಸರ್ಚ್ ಫೌಂಡೇಶನ್ ಹಾಗೂ ನಮ್ಮೂರ ನಾಗರಿಕ ಸನ್ಮಾನ ಸಮಿತಿಯ ಪರವಾಗಿ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳ ಪರವಾಗಿ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಹೃದಯ ಸ್ಪರ್ಶಿ ಸ್ವಾಗತ. ಈ ಗ್ರಾಮದ ಬಗ್ಗೆ ಅವರ ತಂದೆಯವರ ಕಾಲದಿಂದಲೂ ಫರೀದ್ ನಗರದಲ್ಲಿ ಅವರ ಓಟು
ಈ ಗ್ರಾಮದ ಒಂದು ತುದಿಯಲ್ಲಿರುವಂಥದ್ದು. ಅಭಿಮಾನ ನಾವೆಲ್ಲರೂ ಸನ್ಮಾನ ಮಾಡಿದ್ದಕ್ಕಿಂತಲೂ ಈ ಭಾಗದ ನೀವುಗಳು ಕೊಡುವ ಸನ್ಮಾನ ನಿಜವಾದ ಸನ್ಮಾನ ಅಂತೇಳಿ ನಾನು ತಿಳ್ಕೊಳ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಅವರು ಯಾವುದೇ ಫಂಕ್ಷನಿಗೆ ಹೋದರೂ ಅಲ್ಲಿ ವೇದಿಕೆಯಲ್ಲಿರುವ ಮತ್ತು ಮುಂದುಗಡೆ ಇರುವವರ ಒಬ್ಬೊಬ್ಬರ ಹೆಸರನ್ನು ಕರೆದು ಹೇಳಿ ಸಾಕ ಇನ್ನು ಎಲ್ಲರದ್ದು ಹೇಳಬೇಕಾ ಅಂತ ಕೇಳುವ ಪದ್ಧತಿ. ಅದಕ್ಕಾಗಿ ನಾನು ನಿಮ್ಗೆ ಹೇಳಿದ್ದು, ಎಲ್ಲರೂ ಕೂತ್ಕೊಳ್ಳಿ, ನಿಮ್ಮೆಲ್ಲರ ಹೆಸರನ್ನು ಹೇಳಿ ಈಗ ನಿಮ್ಮೆಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಅವರ ರಾಜಕೀಯ ಜೀವನದ ಬಗ್ಗೆ ಚಿಕ್ಕ ವಯಸ್ಸಿನಿಂದಲೂ ನಾನು ಬಲ್ಲೆ. ಜನಾರ್ದನ ಪೂಜಾರಿಯವರ ಗರಡಿಯಲ್ಲಿ ಪಳಗಿದವರು. ನಾನು ಕೂಡ ರಾಜಕಾರಣಿ ಅಲ್ಲದೇ ಇದ್ದರೂ ಅವರ ನಿಕಟ ಸಂಪರ್ಕದಲ್ಲಿದ್ದವನು ನಾನು. ಆ ಚಿಕ್ಕ ವಯಸ್ಸಿನಲ್ಲೇ ಪಾದರಸದಂಥ ಕೆಲಸ ಇರ್ಬೋದು. ಅಪ್ಪ MLA ಆಗಿದ್ದರಿಂದ ಒಂದು ಹೆಜ್ಜೆ ಹೆಚ್ಚಿನ ಒತ್ತಡ ಅಥವಾ ಬಲ ಇರಬಹುದು. ಆದರೆ 90% ಅವರ ಸ್ವಂತ ಪರಿಶ್ರಮ, ಸ್ವಂತ ನಾಯಕತ್ವದ ಗುಣ, ಸ್ವಂತ ಗೌರವಿಸುವ ಗುಣ ನಾಯಕರುಗಳನ್ನು ಅವರನ್ನು ಈ ಮಟ್ಟಕ್ಕೆ ತಂದೊಪ್ಪಿಸಿದ ನೀವೆಲ್ಲ ಹಾರೈಸ್ತಾ ಇರುವವರು, ಪ್ರತಿಯೊಬ್ಬರು ಇಲ್ಲಿ ಸೇರಿದವರು, ಅವರ ಬಗ್ಗೆ ಕಾಳಜಿ ಇದ್ದವರು, ಉಳ್ಳವರು, ಮುಂದಿನವರ ಭವಿಷ್ಯದ ಬಗ್ಗೆ ಚಿಕ್ಕ ವಯಸ್ಸು ಎಲ್ಲರೂ ಹಾರೈಸುವವರು. ನಾವೆಲ್ಲರೂ ಹಾರೈಸೋಣ. ಈ ಅಧ್ಯಕ್ಷ ಸ್ಥಾನ ಅತ್ಯಂತ ಯಶಸ್ವಿಯಾಗಿ, ಈಗ ಕೆಲವೊಬ್ಬರು ಹಿತನುಡಿ ಅಥವಾ ಸಜೆಷನ್ ಕೊಡುವವರಿದ್ದಾರೆ, ನೀವು ಯಾಕೆ ಹೊಸ MLAಗಳನ್ನ ಕರೆದು ಮೀಟಿಂಗ್ ಮಾಡ್ತೀರಿ, ಅವರಿಗೆ ಯಾಕೆ ಉಪದೇಶ ಹೇಳ್ತೀರಿ ಅಂತ. ಅದು ಯಾವುದಕ್ಕೂ ನೀವು ಕಿವಿ ಕೊಡಬೇಡಿ. ನಿಮ್ಮ ಜೊತೆಯಲ್ಲಿ ಈ ರಾಜ್ಯದ ಉದ್ದಗಲಕ್ಕಿರುವ ನಿಮ್ಮ ಅಭಿಮಾನಿಗಳಿದ್ದಾರೆ, ಅದನ್ನು ಸಮರ್ಥಿಸುವವರಿದ್ದಾರೆ. ನೀವು ಅದನ್ನು ಯಶಸ್ವಿಯಾಗಿ ಆ ಒಂದು ಸಜೆಷನ್ ಅಥವಾ ಏನವರಿಗೆ ಸಲಹೆ ಕೊಡುವುದನ್ನು ಮುಂದುವರಿಸಿ ನಿಮಗೆ ಉತ್ತರೋತ್ತರ ಯಶಸ್ವಿ ಸಿಗಲಿ. ಮುಂದಿನ ದಿನಗಳಲ್ಲಿ ರಮೇಶ್ ಶೆಟ್ಟಿ ಹೇಳಿದಾಗೆ ಅತ್ಯಂತ ಎತ್ತರದ ಸ್ಥಾನಕ್ಕೆ ಹೋಗಿ ನಮಗೆಲ್ಲ ಅದನ್ನು ನೋಡುವ ಅವಕಾಶ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ, ಈ ನೀವೆಲ್ಲ ಬಂದು ಸೇರಿದ್ದೀರಿ, ಸುಮಾರು ಹೊತ್ತು ಕಾದಿದ್ದೀರಿ. ಎಲ್ಲದಕ್ಕೂ ನಾನು ನಿಮ್ಮನ್ನು ಪ್ರತ್ಯೇಕವಾಗಿ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶಾಶ್ವತವಾಗಿ 5ನೇ ಬಾರಿ ಶಾಸಕರಾಗಿ ವಿಧಾನಸಭಾ ಅಧ್ಯಕ್ಷರಾಗಿ ಆಯ್ಕೆಗೊಂಡು ಸನ್ಮಾನಕ್ಕೆ ಸಜ್ಜಾಗಿರುವಂಥ ನಮ್ಮೆಲ್ಲರ ಶಾಸಕರಾದಂಥ UT ಖಾದರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮೂರ ನಾಗರಿಕ ಸಮಿತಿ ಪರವಾಗಿ ಮತ್ತು ಸರ್ವರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಜಿ ಅಬ್ದುಲ್ ಲತೀಫ್ ರವರಿಗೆ ಶಾಲನ್ನು ಸಲ್ಲಿಸಿದ್ದಾರೆ. ನಮ್ಮೆಲ್ಲರ ಆತ್ಮೀಯರು, ಮೊಹಿಯುದ್ದೀನ್ ಜುಮಾ ಮಸೀದಿಯ ಗುರುಗಳಾದಂಥ ರಿಯಾಜ್ ರಹಮಾನಿ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾಗರಿಕ ಬೋಳಿಯಾರ್ ಸಮಿತಿ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಾಸಿರ್ ಅಜ್ಹರಿ ಖತೀಬರು ಗೌಸಿಯಾ ಜುಮ್ಮಾ ಮಸೀದ್ ಕುಕ್ಕೋಟಿ ಇವರಿಗೆ ಕೂಡ ಕಾರ್ಯಕ್ರಮಕ್ಕೆ ಶಾಲಾ ಧ್ವಜಿಸಿ ಅವರನ್ನು ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕವಾದ ಚಾಲನೆ, ದೀಪ ಬೆಳಗಿಸುವುದರ ಮೂಲಕ ಎಲ್ಲ ಗಣ್ಯಾತಿ ಗಣ್ಯರು ಶ್ರೀ ಜಯರಾಮ್ ಸಾಂತ ಮಾಜಿ ಅಧ್ಯಕ್ಷರು ಬಂಟರ ಸಂಘ ಉಳ್ಳಾಲ ವಲಯ ಇವರ ಅಧ್ಯಕ್ಷತೆಯಲ್ಲಿ ದೀಪವನ್ನು ಬೆಳಗಿಸುವುದರ ಮೂಲಕ ಉದ್ಘಾಟಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಬೆಳಕು ಪ್ರಗತಿಯ ಸಂಕೇತ, ಬೆಳಕು ಐಕ್ಯತೆಯ ಪ್ರತೀಕ, ಅಭಿವೃದ್ಧಿಯ ದ್ಯೋತಕವಾಗದಂತಹ ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕವಾಗಿ ಚಾಲನೆ ಕೊಡಲಿಕ್ಕಿದ್ದಾರೆ ಹಿರಿಯರು. ಉಳ್ಳಾಲ ವಲಯ ಬಂಟರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಜಯರಾಮ ಸಾಂತರವರ ನೇತೃತ್ವದಲ್ಲಿ ಎಲ್ಲ ಗಣ್ಯಾತಿ ಗಣ್ಯರು
ವಂದನೀಯ ಫಾದರ್ ಮೈಕೆಲ್ ಡಿ ಸಿಲ್ವಾ ಧರ್ಮಗುರುಗಳು ಸಂತ ತೋಮಸರ ಇಗರ್ಜಿ ಅಮ್ಮೆಂಬಳ ಚೇಳೂರು, ಶ್ರೀ ಪ್ರಶಾಂತ್ ಗಾಜಬರವರು, ಎಲ್ಲ ಗಣ್ಯಾತಿ ಗಣ್ಯರು ಅವಿಸ್ಮರಣೀಯ ಸಮಾರಂಭಕ್ಕೆ ಸಾಕ್ಷಾತ್ ಯೂನಿಕ್ ರಿಸರ್ಚ್ ಫೌಂಡೇಶನ್ ಬೋಳಿಯಾರು ಹಾಗೂ ನಮ್ಮೂರ ನಾಗರಿಕ ಸನ್ಮಾನ ಸಮಿತಿ ಬೋಳಿಯಾರು ಇದರ ಆಶ್ರಯದಲ್ಲಿ ನಮ್ಮೆಲ್ಲರ ಅಭಿಮಾನದ ನಾಯಕ ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿರುವ UT ಖಾದರ್ ಅವರನ್ನ ಸನ್ಮಾನಿಸುವಂತಹ ಸನ್ಮಾನ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕವಾಗಿ ದೀಪವನ್ನು ಬೆಳಗಿಸುವ ಮೂಲಕ ನಮ್ಮದೇ ಗ್ರಾಮದ ಮತದಾರರಾಗಿದ್ದುಕೊಂಡು 5 ಬಾರಿ ಶಾಸಕರಾಗಿ ಸಚಿವರಾಗಿ ವಿವಿಧ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿ ನಿರಾಕಾರಿ, ಸರ್ವಾಂತರ್ಯಾಮಿ, ಸರ್ವಶಕ್ತಿ ఆయనంచిన ఆ శక్తిని నమ్మ ರಾಮೇಂದ್ರ ರಹೀನು ಯೇಸುಂದು ಪಡೆದಲ್ಲ ಅಂಚಿನ ಮಹಾನ್ ಶಕ್ತಿಗೆ ಅಂಚನೆ ಈ ಕ್ಷೇತ್ರದ ಪರಿಸರ ಹೊಡಿತ್ರ ಸರ್ವ ಸತ್ಯೊಲೆಗೆ ಕೈ ಮುಗಿದು ಲೇಸದ ಮಿತ್ರ ಚಾವಡ್ಡ ಅತ್ಯಂತ ಮುಖ್ಯವಾದ 5 ಸರ್ತಿ ಶಾಸಕರಾದ ಈ ಸರ್ತಿ ನಂಗೆ ಬಾರಿ ಮೋಕೆಡ್ ರಾಜ್ಯ ವಿಧಾನಸಭೆಗೆ ಅಧ್ಯಕ್ಷರಾದ ಆಯ್ಕೆಯಾದ ನಮ್ಮೊಟ್ಟಿಗೆ ಪುನಂಚಿನ ಬಂಧು ಐನಂಚಿನ ಖಾದರ್ ಅಂಚನೆ ಇನ್ನು ಪವಿತ್ರವಾಯಿನಂಚಿನ ವೇದಿಕೆ ಅದು ದಯಮಂಡ ನೆಟ್ಟು ಹಿಂದೂ ಬಾಂಧವ್ಯರುಳ್ಳೇರು, ಮುಸ್ಲಿಂ ಧರ್ಮಗುರುಕೊಳ್ಳೇರು, ಕ್ರೈಸ್ತ ಧರ್ಮಗುರುಗಳೇರು ಇಂಚಿ ಒಂದು ವಿಶಿಷ್ಟವಾದಂಥ ವೇದಿಕೆ ನಂಗೆ ಒಳ್ಳ ತಿಕ್ಕಂದು ಅಂಚಿನ ಪವಿತ್ರವಾಯಿನ ವೇದಿಕೆಡು ಆಸೀನರಾಯಿನ ಸಮಸ್ತ ಬಂಧುಲೆ ಬೋಳಿಯಾರ್ಡು ಓಟು ಪಡೆದು ಹೋದು ಆಯ್ಕೆ ಆಯ್ನಂಚಿನ ನಮ್ಮ ಬಂಧು ಈ ದಿನೊಟ್ಟು ಬೋಳಿಯಾರದ ಬಂಧುಲೆಡ ಒಂಜಿ ಅಭಿನಂದನೆ ಪಡೆಪೇರಿಗೆ ಅಂತ ಬಂಡದು ಅಕ್ಲೇನ ಅರೇನ ಅಂಚನೆ ಮಾಕಿತ್ತು ನಾವು ಏರು ಮತ್ತೆ ಭಾಗವಹಿಸ್ಬೇಕು ಅಕ್ಲೆ ತೂಕ ಅದೇ ಅಂತ ಬರ್ತೇನೆ ರೈಲು ಬಿದ್ದಾರ್ದ ಆಯ್ತಂದು ಯಾನು ತೂಯರನ್ನು ಬರ್ತೇನೆ ಯಾನು ದಾನ ರೈಲಿಗೆ ಹೋಗ್ಬನ ಯಾನು ಒಯ್ತು ರೈಲು ಉಳಾಯಿ ಪಾಡ್ದು ಬಿಡಿಯರು ಯಾನು ಬರ್ಪುಜಿ ಬೊಡ್ಚೆ ಯಾನು ಹತ್ತೊಂದು ಬನಿಯರ್ಲ ಪುರ್ಸೋದು ಯಾನ ಅಂಚೆ ಅದು ಅನಿವಾರ್ಯವಾದ ಆ ಜಾಗೇಡು ಬತ್ತು ಕುಲ್ಲದೆ ನಿಕ್ಲು ಎದುರುಡು ರಡ್ಡು ಪಾತೆರ ಬಂದು ಹೊಂದಿದೆ. ಕರ್ನಾಟಕದ ಪ್ರಜಾಪ್ರಭುತ್ವದ ದೇವಸ್ಥಾನಡು ಕರಾವಳಿದ ನಮ್ಮ ದೇವರು ಪ್ರತಿಷ್ಠಾಪನೆ ಆಗ್ತಾರೆ. ಇಂದೆಡ್ದು ಮಲ್ಲ ಪೆರ್ಮೆ ಗೌರವ ಬೋಳಿಯಾರ್ಗೆ ಮಾತ್ರ ನಮ್ಮ ಸಮಸ್ತ ಕರಾವಳಿದ ಜನಗಳಿಗೆ ಬೇತೆ ಅಂಚಾಯ ನಡೆದವರ ಪ್ರಪ್ರಥಮವಾದ ಸಮಸ್ತ ಕರಾವಳಿದ ಬಂಧುಗಳ ಪರವಾದ ಬೋಳಿಯಾರದ ಬಂಧುಗಳ ಪರವಾದ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಬೇಕು. ಈ ಚುನಾವಣೆಗೆ ನಾಮಪತ್ರ ಸಲ್ಲಿಸುವವನಕ್ಕೆ ತುಂಬು ಪ್ರಕ್ರಿಯೆ ಶುರುವಾವನಗನೇ ನಮ್ಮ ಬಂಧು ಆಯ್ನಂಚಿನ ನಮ್ಮ ಆತ್ಮೀಯರಾಯಂಚಿನ ನಮ್ಮ ವಿಧಾನಸಭಾ ಅಧ್ಯಕ್ಷರಿಂದ ಬಾಯ್ಡು ಬತ್ತನ ಬಾತೆರ ಚುನಾವಣೆ ಅವಡು ಮಾತ್ರತ್ ಉವ್ವೇ ಒಂಜಿ ವೈಷಮ್ಯ ಇಜ್ಜಂದೆ ವೈಷಮ್ಯ ರಹಿತವಾಯಿನ ಶಾಂತಿದ ಚುನಾವಣೆ ನಮ್ಮೊಳ್ಳ ಯಾವಡು ಒಂದು ಮಮ್ಮಳ ಪಾತೆರ ನಮ್ಮ ಬಂಧುಡ ಅನ್ಕೇಂದೆ ಪಾಲಿಟಿಕ್ಸ್ ರಾಜನೀತಿ ಮಮ್ಮನೆ ಆಯ್ತಾ ಮೂಲ ತತ್ವನೇ ಅವೇ ನಮ್ಮ ಚುನಾವಣೆ ಕನಕ ನಮ್ಮ ಸ್ಪರ್ಧೆ ಮತ್ಪೊಳ್ಯ ಚುನಾವಣೆ ಮರ್ಮಣ ಸ್ಪರ್ಧಿಲು ಅಕ್ಲು ಪ್ರತಿಸ್ಪರ್ಧಿಲ ತಂದೆ ವಿರೋಧಿಲ ನಮ್ಮದನ್ನ ತೆರಿಯಂದೆ ಎಲ್ಲ ವಿಚಾರಗಳೇನು ಬರೀ ಮಲ್ಲ ಮಂತೊಂದು ಪಾಪ ಮಲ್ಲ ಮಟ್ಟದಲ್ಲಿ ಏರ್ಲ ಐನ ಆಲೋಚನೆ ಮಾಡ್ತೀವಿ. ಕರ್ನಾಟಕದ ಮೇರು ವ್ಯಕ್ತಿರೆಡುವರಿ ವೀರೇಂದ್ರ ಪಾಟೀಲ್, ಭಾರತದ ಮೇರು ವ್ಯಕ್ತಿರೆಡುವರ್ತಿ ಇಂದಿರಾ ಗಾಂಧಿ. ವೀರೇಂದ್ರ ಪಾಟೀಲ್ ತನ್ನ ಪ್ರತಿಸ್ಪರ್ಧಿಯಾದ
ತನ್ನ ಎದುರಾದ ಉಂತೀತಾರ ಅವೇ ವೀರೇಂದ್ರ ಪಾಟೀಲರನ್ನ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿ ಸಂಪುಟ ಸೇರಿಸೋದು ಅಂಚನಗ ನಮ್ಮಂಚಿನ ಸಾಮಾನ್ಯನ ಅವಸ್ಥೆ ರಾಜಕೀಯನು ಏತು ಬೋಡ ಆತೇದಿವ ಸನ್ಮಾನ್ಯ ನಮ್ಮ ಬಂಧುಲು ಆದ್ರೆ ಇನಿಕ್ಕೆ ಇಡೀ 224 ಜನ ಶಾಸಕರಡಿ 23 ಜನಕ್ಕುಲ ಅಧ್ಯಕ್ಷರಾದ ಮಾತಾಡ್ಬಿಡ್ದು ನಂಗೆ ಮುಖ್ಯಮಂತ್ರಿ ಆವಡು ಉಪಮುಖ್ಯಮಂತ್ರಿ ಆವಡು ಬೇತೇರಿ ಆವಡು ಪ್ರತಿಯೊರ್ಲ ಅಧ್ಯಕ್ಷ ಮಹೋದಯರೇ ನಡೆದು ಅರಿನ ಉದ್ದೇಶದ ಪಾತ್ರ ಅಂಚಿನ ಅತ್ಯುನ್ನತ ಕರ್ನಾಟಕದ ಅತ್ಯುನ್ನತ ಒಂದು ಹುದ್ದೆಗೆ ಮುಟ್ಟುದಿನ ಅರೆಗೆ ನಮ್ಮ ಆರೆಗೆ ಈ ಬೋಳಿಯಾರ ಜನತೆ ಮನಪುನ ಎಂಚಿನ ಅಭಿನಂದನೆ ಒಂದು ಬಜ್ಜಿಯಲ್ಲೇನೆ ಅಂಚ ಹೇಳಿದವರ ಅರೆಗೆ ಮಿತ್ತದ ದಿನೊಟ್ಟು ಈತ ಮಾತ್ರ ನನ್ನಲ್ಲ ಉನ್ನತ ಹುದ್ದೆಯಲ್ಲೂ ತಿಕ್ಕಡು ಮಾತ್ರ ಅರೆಗೆ ಆಯುಷ್ಯ ಆರೋಗ್ಯ ಭಾಗ್ಯಾದಿ ನೆಮ್ಮದಿನ ಕೊರದು ಆ ದೇವರ ಕಾಪಾಡು ಇರೆಗೆ ತುಂಬ ಹೃದಯದ ಅಭಿನಂದನೆ ಪಡೆದು ನನ್ನ ಪಾತ್ರ ವಿರಾಮ ಅಲ್ಲಾಹಿ ವಬರಕಾತು. ಸರ್ವ ಧರ್ಮೀಯ ಬಾಂಧವರಿಗೆ ಶುಭಕಾಮನೆಗಳನ್ನು ಆಶಂಸಿಸುತ್ತಾ ಯುನಿಕ್ ಫೌಂಡೇಶನ್ ಬೋಳಿಯಾರ್ ಹಾಗೂ ನಾಗರಿಕ ಸಮಿತಿ ಬೋಳಿಯಾರ್ ಇದರ ಜಂಟಿ ಆಶ್ರಯದಲ್ಲಿ ನಡೆಸಲ್ಪಡುವಂತಹ ಈ ಒಂದು ವಿಶಿಷ್ಟ ಕಾರ್ಯಕ್ರಮ ಆ ಹೆಸರೇ ಸೂಚಿಸುವಂತೆ ಯುನಿಕ್ ಆಗಿ ಅತ್ಯಪೂರ್ವವಾಗಿ ಘಟಿಸುವಂತಹ ಒಂದು ಅತುಲ್ಯವಾದಂತಹ ಒಂದು ಸಂಘಟನೆ, ಒಂದು ಸಂದರ್ಭ, ಒಂದು ಸನ್ನಿವೇಶ. ಸನ್ಮಾನ್ಯ ಯುಟಿ ಖಾದರ್ ಸಾಬ್ರವರಿಗೆ ಅಭಿನಂದನೆ ಸಲ್ಲಿಸುವ ಸಲುವಾಗಿಯಾದ್ರೂ ನಾವು ಒಟ್ಟಾಗಿದ್ದೇವೆ ಅಲ್ಲ ಎಂಬ ಒಂದು ದೊಡ್ಡ ಸ್ಥಿಕೆ ನಮ್ಮದಾಗಬೇಕು. ಇಲ್ಲಿ ಉದ್ಘಾಟನಾ ಭಾಷಣದಲ್ಲಿ ಸನ್ಮಾನ್ಯರು ಹೇಳಿದಂತೆ ಪೊಲಿಟಿಕ್ಸ್ ಎಂಬ ರಾಜನೀತಿಯು ಯಾವಾಗ ರಾಜ ಧರ್ಮವನ್ನ ಪಾಲಿಸ್ತೇವೆಯೋ ಆಗ ಭಾರತಾಂಬೆ ಅಖಂಡ ಭಾರತದ ಅಭಿವೃದ್ಧಿ ಪಥದತ್ತ ಸಾಗ್ಲಿಕ್ಕೆ ಸಾಧ್ಯ ಎಂಬುದನ್ನು ಕೂಡ ಹೇಳ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಇಂತಹ ಒಂದು ಸಮ್ಮಿಲನಗಳು, ಇಂತಹ ಒಂದು ಸಂದರ್ಭಗಳು ಭಾವೈಕ್ಯತೆಯನ್ನ ಮಾತ್ರ ಸಾರುವುದಲ್ಲ. ಭಾವೈಕ್ಯತೆ ಇನ್ನೊಂದು ಹೆಸರೇ ಭಾರತ. ಭಾ ಎಂಬುದು ಪ್ರಭೆಯನ್ನ, ರಾ ಎಂಬುದು ರಥಿಯನ್ನ ಅಥವಾ ಪ್ರಭೆಯನ್ನ ಪಸರಿಸುವಂತಹ ಒಂದು ಪ್ರದೇಶ. ಅದು ಐತಿಹಾಸಿಕವಾಗಿ ಭೌಗೋಳಿಕವಾಗಿ ಮಾತ್ರ ಅಲ್ಲ, ರಾಜಕೀಯವಾಗಿ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಮಾತ್ರವಲ್ಲ, ಐತಿಹಾಸಿಕವಾಗಿ ಇಸ್ಲಾಂ ಧರ್ಮೀಯರಾದ ನಮ್ಮಂತವರ ವಿಶ್ವಾಸದಂತೆ, ನಂಬಿಕೆಯಂತೆ ಆದಿಮ ಪುರುಷರಾದಂತಹ ಆದಂ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರು ಸ್ವರ್ಗಲೋಕದಿಂದ ಇನ್ನೊಂದು ನಿಸರ್ಗಕ್ಕೆ, ಇನ್ನೊಂದು ಭುವಿಯಲ್ಲಿರುವಂತಹ ಸ್ವರ್ಗಕ್ಕೆ ದಾಪುಗಾಲಿಟ್ಟದ್ದು ಅಖಂಡ ಭಾರತದ ಮಣ್ಣಿನಲ್ಲಾಗಿತ್ತು ಎಂಬುದೇ ಈ ಭಾರತಾಂಬೆಯ ವೈಶಿಷ್ಟ್ಯ ಎಂಬುದನ್ನು ಹೇಳ ಬಯಸ್ತಾ ಇದ್ದೇನೆ. ಹೆಚ್ಚಾಗಿ ಮಾತನಾಡುವಂತಹ ಒಂದು ವೇದಿಕೆಯಲ್ಲ, ಎಷ್ಟೋ ಪ್ರತಿಭಾನ್ವಿತರು ಭಾಷಣಕಾರರು ಇದ್ದಾರೆ. ಹೇಳ ಬಯಸುವಂತಹ ಒಂದು ನೈಜ ಸತ್ಯ ಎಂಬುದು ಭಾವೈಕ್ಯತೆ ಇನ್ನೊಂದು ಅದರ ಇನ್ನೊಂದು ಹೆಸರು ಎಂಬುದು ಸ್ವಧರ್ಮವನ್ನ ಗಾಢವಾಗಿ ಡೀಪ್ ಆಗಿ ನಾವು ಕಲಿಯಬೇಕು. ಅದರ ಮೇಲ್ಪದರವನ್ನ ಮಾತ್ರ ಓದಿಕೊಂಡು ಹೋಗುವುದು ಯಾವೊಂದು ಅರಿವಿನ ಸಾರಾಂಶವಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಭಾವೈಕ್ಯತೆಯನ್ನ ಸಾರುವವರು, ಸಹಬಾಳ್ವೆಯನ್ನ, ಅದೇ ರೀತಿ ನಾವು ಹೇಳುವಂತಹ ಕೊಚ್ಚಿಕೊಳ್ಳುವಂತಹ ಜಾತ್ಯತೀತತೆಯನ್ನ ನಾವು ಕಾಪಾಡಿಕೊಳ್ಬೇಕಾದರೆ ಸ್ವಧರ್ಮವನ್ನ ಗಾಢವಾಗಿ ಕಲಿತುಕೊಂಡು ಇನ್ನೊಂದು ಧರ್ಮವನ್ನ ಗೌರವಿಸುವ, ಅವರನ್ನು ಕೂಡ ನಮ್ಮವರೆಯಾಗಿ ಕಾಣುವಂತಹ ಜಾಯಮಾನ ನಮಗೆ ಯಾವಾಗ ಬರ್ತದೆಯೋ ಆಗ ಮಾತ್ರ ನಾವು ನೈಜ ಪ್ರಗತಿಪರರಾಗಲಿಕ್ಕೆ ಸಾಧ್ಯ ಎಂಬುದನ್ನು ನಾನು ಹೇಳ ಬಯಸ್ತಾ ಇದ್ದೇನೆ. ಸೂಫಿ ಸಂತರ ಒಂದು ವಚನವಿದೆ, ಸೂಫಿ ಸಂತರ ಗ್ರಂಥಗಳಲ್ಲಿ ಹೇಳಲ್ಪಟ್ಟಂತಹ ಒಂದು ಶ್ಲೋಕವಿದೆ, ವಹಿ ಸಚ್ಚಾ ದೀನ್, ವಹಿ ಸಚ್ಚಾ ದೀನ್ ಹೇ. ದೀನ್ ಎಂದ್ರೆ ರಾಜನೀತಿ ಎಂಬ ಪದವನ್ನ ನಾವು ಬಳಸಬಹುದು. ಲೈಫ್ ಸ್ಟೈಲ್, ಜೀವನ ಕ್ರಮ ಎಂಬುದನ್ನಾಗಿ ಆ ಅರಬಿ ಪದವನ್ನ, ಪಾರ್ಸಿಯನ್ನ, ಉರ್ದುವನ್ನ ನಾವು ಬಳಸಬಹುದು. ವಹಿ ಸಚ್ಚಾ ದೀನ್ ಹೇ ಜೋ ಇನ್ಸಾನ್ ಕೋ ಇನ್ಸಾನಿಯತ್ ಕೆ ಸಾಥ್ ಜಿಂದಗಿ और ಬಂದಗಿ ದೋನೋ ಸಿಖಾವೆ. ಯಾವೊಂದು ಧರ್ಮ, ಯಾವೊಂದು ಇನ್ಸಾನಿಯತನ್ನ, ಮಾನವೀಯತೆಯನ್ನ, ಮ್ಯಾನ್ ಕೈಂಡ್ ಅನ್ನ
ಸ್ವಜೀವನದಲ್ಲೂ ಆ ದೇವರಿಗೆ ಸಲ್ಲುವಂತಹ ರೀತಿಯಲ್ಲೂ ಜಿಂದಗಿ ನಮ್ಮ ಬದುಕಾದ್ರೆ ಬಂದಗಿ ಆ ದೇವರೊಂದಿಗೆ ನಮಗೆ ಸಂಬಂಧವನ್ನ ನಮಗೆ ಕಲಿಸುವಂತಹ ಒಂದು ರೀತಿಯಾಗಿದೆ. ಆ ಎರಡನ್ನ ಕೂಡ ಸ್ವಜಾತಿಯವರು, ಸ್ವಧರ್ಮದವರು, ಸ್ವಜನ ಪಕ್ಷಪಾತ ಮಾಡುವಂತಹ ಈ ಕಾಲಘಟ್ಟದಲ್ಲಿ ಈ ಸ್ವಜಾತಿ ಸ್ವಧರ್ಮ ಎಂಬುದನ್ನ ಬದಿಗಿಟ್ಟುಕೊಂಡು ನಾವೆಲ್ಲರೂ ಮಾನವರು. ಕುಲ್ಲು ಕುಮ್ಮಿನ್ ಆದಮ, ನೀವು ಆದಿಮ ಪುರುಷನಾದ ಆದಮಿಂದ ಉಂಟಾದಂತವರು, ಅವರಿಂದ ಜನಿಸಲ್ಪಟ್ಟವರು. ಕುಲ್ಲು ಕುಮ್, ನೀವೆಲ್ಲರೂ ಕೂಡ ಪರಸ್ಪರ ಸಹೋದರರು ಎಂಬ ಆ ತತ್ವವನ್ನ ನಾವು ಕಲಿಯಬೇಕು. ನಮ್ಮ ಸೂಫಿ ಸಂತರು ಹಾಗೆ ಹೇಳಿದ್ರೆ, ವಚನ ಸಾಹಿತ್ಯದಲ್ಲಿ ಋಷಿ ಮುನಿಗಳು, ಬೇರೆ ಬೇರೆ ವೇದಾಂತಿಗಳು, ಮೇಧಾವಿಗಳು, ಸಿದ್ಧಾಂತಿಗಳು ಹೇಳುವುದನ್ನು ನಾವು ಕಲಿಯಬೇಕು. ನಾನು ಹೆಚ್ಚಾಗಿ ಮಾತನಾಡುವಂತಹ ವೇದಿಕೆಯಲ್ಲ ಎಂಬ ಪ್ರಜ್ಞೆ ಇರುವುದರಿಂದಲೇ ನಾನು ನನ್ನ ಆ ಒಂದು ಭಾಷಣವನ್ನ ಸಂಕ್ಷಿಪ್ತಗೊಳಿಸ್ತಾ ಇದ್ದೇನೆ. ಯಥೋಭ್ಯುದಯ ನಿಶ್ರೇಯಶ ಸಿದ್ಧಿ ಸಧರ್ಮ. ಯಥೋಭ್ಯುದಯ, ಎಲ್ಲರನ್ನೂ ಅಭ್ಯುದಯದೆಡೆಗೆ, ಪ್ರಗತಿಯ ಎಡೆಗೆ, ಅದೇ ರೀತಿ ಪುರೋಗತಿಗೆ ಏಕ ರೀತಿಯಲ್ಲಿ ಯಾರು ಕೊಂಡು ಹೋಗ್ತಾರೋ, ನಿಶ್ರೇಯಶ ಸಿದ್ಧಿ ಸಧರ್ಮ, ಅದೇ ರೀತಿ ಎಲ್ಲರಿಗೂ ಅವಲಂಬವಾಗಿ, ಎಲ್ಲರಿಗೂ ಸ್ವಾವಲಂಬಿ ಬದುಕನ್ನ ಯಾರು ಬೋಧಿಸ್ತಾರೋ ಅದುವೇ ಧರ್ಮ ಪಾಲಕರು, ಅವರೇ ಧರ್ಮದ ವಕ್ತಾರರುಗಳು ಎಂಬುದಾಗಿ ಋಷಿಮುನಿಗಳು ಹೇಳುವಾಗ, ನಾವಿಂದು ಐದು ಗ್ಯಾರಂಟಿ ರಾಜಕೀಯವಾಗಿ ಹೇಳುವುದಲ್ಲ, ಅನ್ನಭಾಗ್ಯ ಇರಬಹುದು, ಅದೇ ರೀತಿ ನಾವು ಬೇರೆ ಬೇರೆಯಾಗಿ ಕೇಳುವಂತಹ ಇದರೆಡೆಯಲ್ಲಿ ನಾವು ತಿಳಿಯಬೇಕಾದಂತಹ ಒಂದು ಸತ್ಯವಿದೆ. ಅದು ನಮ್ಮ ಸಹೋದರರಾದ ಜೈನ ಮುನಿಗಳು ಹೇಳಿದಂತೆ, ಜೈನ ಸಮುದಾಯದವರು ಹೇಳಿದಂತೆ, ಅಹಿಂಸಾ ಪರಮೋ ಧರ್ಮ. ಅಹಿಂಸ ಮಾತ್ರವಾಗಿದೆ ಈ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟದ್ದು. ಆ ಸ್ವಾತಂತ್ರ್ಯವನ್ನ ನಾವು ಉಳಿಸಿ ಬೆಳೆಸಬೇಕಾದ್ರೆ ನಾವು ಕೂಡ ಅಹಿಂಸಾವಾದಿಗಳಾಗಬೇಕು, ನಾವು ಕೂಡ ಇನ್ನಿತರರಿಗೆ ಮಾರ್ಗದರ್ಶಿಗಳಾಗಬೇಕು. ಆದ್ದರಿಂದ ಸತ್ಯ, ಜ್ಞಾನ, ಅದೇ ರೀತಿ ಅನಂತ ವಹಿ ಧರ್ಮ ಹೇ. ಯಾವಾಗ ನಾವು ಸತ್ಯಾನ್ವೇಷಿಗಳಾಗ್ತೇವೆಯೋ, ಯಾವಾಗ ನಾವು ಜ್ಞಾನದಾಹಿಗಳಾಗಿ ಜ್ಞಾನಾರ್ಜನೆಗೆಯುತ್ತೇವೆಯೋ, ಅದೇ ರೀತಿಯ ಜ್ಞಾನವನ್ನ ಆ ಪರಧರ್ಮೀಯರ ಆ ಒಂದು ಸ್ವಾವಲಂಬಿ ಬದುಕನ್ನ ನಾವು ಅನಂತವಾಗಿ ಕಾಪಾಡಿಕೊಳ್ಳುತ್ತೇವೆಯೋ, ಆಗ ಮಾತ್ರ ನಾವು ರಾಜನೀತಿಯ ರಾಜಧರ್ಮ ಪಾಲಿಸುವವರು ಆ ಒಂದು ಉನ್ನತವಾದ ಸ್ಥಾನಕ್ಕೆ ಈಗಿನ ಸನ್ನಿವೇಶದಲ್ಲಿ ಅರ್ಹರು ಯೂಟಿಕಾದರೆಂಬುದನ್ನ ಹೆಮ್ಮೆಯಿಂದ ಪ್ರತ್ಯೇಕವಾಗಿ ನಿಮ್ಮ ಈ ಗ್ರಾಮದ ಮತದಾರ ಎಂಬ ನೆಲೆಗಟ್ಟಿನಲ್ಲೂ ನಿಮಗೂ ಕೂಡ ಆ ಒಂದು ರೀತಿಯಲ್ಲಿ ಅಭಿಮಾನ ಪಡುವಂತಹ ಒಂದು ಸನ್ನಿವೇಶ ಇದಾಗಿದೆ ಎಂಬುದನ್ನು ಹೇಳಿಕೊಂಡು, ಈ ಗ್ರಾಮವು ಈ ಒಂದು ಬೋಳಿಯಾರ್ ಗ್ರಾಮ, ಇದರ ವಿಶಾಲತೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಮಸೀದಿಯ ಗುರುಗಳು ಮಾತ್ರ. ಆದ್ರೆ ಆ ಒಂದು ಸ್ಪೀಕರ್ ಆಗಿ ಬಂದಂತಹ ಖಾದರ್ ಅವರೊಂದಿಗೆ ಹೇಳಲಿಕ್ಕಿರುವುದು, ನಿಮ್ಮ ಈ ಗ್ರಾಮದಿಂದ ಉನ್ನತ ಮಟ್ಟದ, ಅದೇ ರೀತಿ ಉನ್ನತ ಶಿಕ್ಷಣವನ್ನ ಕಲಿತಂತಹ ಎಲ್ಲ ಮಜಲುಗಳಲ್ಲಿ ಬೋಳಿಯಾರಿನ ಶ್ರೇಯಸ್ಸವನ್ನ ಪಸರಿಸುವಂತಹ ಉನ್ನತವಾದಂತಹ ಜನಾಂಗವನ್ನ, ನಂತರದ ತಲೆಮಾರನ್ನ ಕೂಡ ನೀವು ಬೆಳೆಸಬೇಕು. ಅದಕ್ಕೆ ಅಡಿಪಾಯವಾಗಿ ನಿಮ್ಮ ಈ ಅವಧಿಯನ್ನ ನೀವು ಸದುಪಯೋಗ ಪಡಿಸಬೇಕು. ಅಲ್ಲಾಹನು ತೌಫೀಕ್ ನೀಡಲಿ. ಆಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇಂತಹ ಸದವಕಾಶಕ್ಕಾಗಿ ಹೃದಯ ಭಾವದ ಶುಭಾಶಯಗಳನ್ನ, ಕೃತಜ್ಞತೆಯನ್ನ ಸಲ್ಲಿಸುತ್ತಾ, ಅಲ್ಲಾಹನು ನಮಗೆ, ನಮ್ಮ ಭಾರತಾಂಬೆಗೆ, ಕರ್ನಾಟಕ ಜನತೆಗೆ, ತುಳುನಾಡಿನ ಈ ಒಂದು ಕರಾವಳಿ ಪ್ರದೇಶಕ್ಕೆ ಎಲ್ಲ ರೀತಿಯ ಅಭಿವೃದ್ಧಿಯನ್ನ, ಎಲ್ಲ ರೀತಿಯ ಶಾಂತಿ ನೆಮ್ಮದಿಯ ಒಂದು ನಾಲೆಯನ್ನ ಕರುಣಿಸಲಿ ಎಂಬ ಹೃತ್ಪೂರ್ವಕವಾದಂತಹ ಪ್ರಾರ್ಥನೆಯೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಜೈ ಹಿಂದ್, ಜೈ ಕರ್ನಾಟಕ. ಧರ್ಮಗಳ ತಿರುಳನ್ನು ಅರಿತು ಬಾಳಿದಾಗ ಸುಂದರ ಸಮಾಜ ನಿರ್ಮಾಣವಾದೆಂಬ ಚಿಂತನಾರ್ಹವಾದ ಸಂದೇಶವನ್ನು ಕೊಟ್ಟಂತಹ ಬಹುಮಾನ್ಯ ರಿಯಾಜ್ ರಹಮಾನ್ ಖತೀಬರು MJM ಬೋಳಿಯಾರ್ ಅವರಿಗೆ ಧನ್ಯವಾದಗಳು. ಎಂಗೆಲ್ಲ ಕುರ್ನಾಡು ಗ್ರಾಮದ ಕುರ್ನಾಡು ದೇವಸ್ಥಾನದ ನಾಲಮಾಗನದ ಪಕ್ಕಡಿತ್ತಿನಂಚಿನ ಬೋಳಿಯಾರ ಗ್ರಾಮ. ಈ ಗ್ರಾಮಕ್ಕೆ ಬಾರಿ ಆತ ಅರ್ಥ ಇತ್ತಿನಂಚಿನ ಜಾಗ. ಅಂಚಿತ್ತಿನ ಜಾಗಡ್ ನಾಲಮಾಗನದ ಪಕ್ಕಡಿತ್ತಿನ ಬೋಳಿಯಾರ ಗ್ರಾಮಡ್ ನಾಗರಿಕ ಸನ್ಮಾನ ಪನ್ಪಿನ ಒಂಜಿ ಕಾರ್ಯಕ್ರಮ ಬಾರಿ ಆತ ಅರ್ತಿಡ್ ಪಿರ್ತಿಡ್
ದೀತೆರು ಆಂಡಲ ಈ ಭಾಗದ ಜನಕಲ್ಡ ಭಾರಿ ಆತ ತಾಳ್ಮೆ ಇನಿ ಆಜರ ಗಂಟೆ ಹಿಡ್ದು ಹೆಚ್ಚು ಕಮ್ಮಿ ಒರ್ಮೆ ಮುಕ್ಕಲಾಂಡ್ ಅವತ್ತಂದೆ ಇನಿ ಶನಿವಾರ ಬಕ್ಕ ಐತಾರ ಜನಕುಲು ಅಂತ ಪಿದೋಡ್ನು ಕಮ್ಮಿ ಈತಾದಲ ಈತ ಜನಕುಲು ದಾಯಂದು ಪಂಡ ಈ ಭಾಗದ ಶಾಸಕರನ ಒಂಜಿ ಪ್ರೀತಿ ಬೊಕ್ಕ ಗೌರವ ಸಮಾನ ಅಂತರೋಡು ತೂಪಿನಂಚಿನ ಏಕಮುಖದ ವ್ಯಕ್ತಿ ಇನಿ ತ್ರಾಸಡ್ ದಿಂಡ ಅಂಚಿಗೆಲ ತಗ್ಗಂದೆ ಇಂಚಿಗೆಲ ಬಗ್ಗಂದೆ ಇನಿ ಒಂಜಿ ವ್ಯಕ್ತಿ ಇನಿ ಶಾಂತಿಯರ್ ಬಂಡೇರು ಎಂಗೆಲ್ಲ ಮೌನಾಚಾರ್ಯ ಬಂಡೇರು ಧರ್ಮಗುರುಕುಲ್ ಬಂಡೇರು ಬೇತೆ ಬೇತೆ ರೀತಿ ವಿಶ್ಲೇಷಣೆ ಮಲ್ತೇರು ವಿಶ್ಲೇಷಣೆ ಮಲ್ಪನಿಗೆ ಭಾರಿ ಆತ ಅರ್ಥ ಉಂಟು ವಿಶ್ಲೇಷಣೆ ಮಲ್ತಿನ ತಪ್ಪು ಒಂದು ಪಣಿ ಅಲ್ಲ ಸಾಧ್ಯ ಒಂಜಿ ಶಾಸಕ ಆದ ಇದು ಜಾತಿ ಧರ್ಮದ ಮಧ್ಯಡು ಇದು ಪುರ್ಲದ ರಾಜ್ಯಕ್ಕೆ ಮಲ್ಪೊಡು ನಾಂಡ ಆ ವ್ಯಕ್ತಿಗೆ ತಾಳ್ಮೆ ಕೊಡು ಆ ವ್ಯಕ್ತಿಗೆ ಶಕ್ತಿ ಕೊಡು ಆ ವ್ಯಕ್ತಿಗೆ ಇಚ್ಛಾಶಕ್ತಿ ಕೊಡು ಇನಿ ಸರ್ಕಾರದ ಶಾಸಕರಾದಿತ್ತಲ್ಲ ಅಕ್ಕಲ್ನ ಪುರ್ತು ಬನ್ನಗ ಓಟದ ಪುರ್ತು ಬನ್ನಗ ಮಾತ್ರ ಕ್ಷೇತ್ರ ತೂಪೇರಿ ದಲ ದುಡ್ಡು ಹತ್ತಂಡ ಪನೋ ಎತ್ತನ ಬೇತೆ ಬೇತೆ ವಿಚಾರ ಕೊರ್ದು ರಾಜ್ಯಕ್ಕೆ ಮಲ್ಪನಕಲು ಒಳ್ಳೆರು ಹಾಜರ್ ಇನಿ ಅಂಚತ್ತು ಇನಿ ಶಾಸಕರು ಅಂಚಿನ ರಾಜ್ಯಕ್ಕೆ ಮಲ್ಪುಜರು ಶಾಸಕರು ಈ 5 ವರ್ಷಡು ಅವಿರತವೈನ ಹೋರಾಟ ಮಲ್ತದು ಈ ಭಾಗದ ಪರಿಸರದ ಮಾತ ಜನಕಲ್ನ ಜನಮನ್ನಣೆ ಪತೊಂದು ಇನ್ನು ಎತ್ತರದ ಸ್ಥಾನಕ್ಕೆ ಪೋಯರೆ ಕಾರಣ ದೈವ ದೇವರನ್ನ ನಮ್ಮಿನಂಚಿನ ಶಕ್ತಿನ ಆಶೀರ್ವಾದ ಪಂಡ ತಪ್ಪ ಒಂದು ಇನಿ ಈ ಕ್ಷೇತ್ರ ಓಟು ಕುಂತೇರ ಶುರುವಾಯಿ ನಡೆದ ಬಕ್ಕ ಮುಲ್ಪದ ಕೈತಲ್ದ ಜಾರದ ಗುಡ್ಡೆ ಪನ್ಪನ ಒಂಜಿ ಮಸೀದ್ ಎದುರುಡಾರು ಓಟ ಮಲ್ಪಣಿ ಅವು ಒಂಜಿ ಪ್ರಧಾನವಾಯಿನ ಅಂಚಿನ ಜಾಗ ಆ ಮಸೀದಿಗೆ ಬಾರಿ ಆತ ಪುಣ್ಯ ಉಂಡು ಗೌರವ ಉಂಡು ಸಾನ್ನಿಧ್ಯ ಎತ್ತಿನಂಚಿನ ಒಂಜಿ ಮಸೀದ ಪಕ್ಕಡಾರು ಓಟ ಮಲ್ಪಣಿ ಅವು ಅವಿರತವೈನಾರಿಗೆ ಗೆಲುವು ಕೊರಂಡು ಅವಿರತವೈನ ಗೆಲುವು ಕೊರಡು ನಾಂಡ ಜನಕಲ್ನ ಆಶೀರ್ವಾದ ದೈವ ದೇವರನ್ನ ಆಶೀರ್ವಾದ ಹಿರಿಯಾಕಲ್ನ ಆಶೀರ್ವಾದ ಆರು ಮಲ್ತಿನ ಕೆಲಸದ ಆಶೀರ್ವಾದ ಈತೇನು ಜನ ತೂದು ಪ್ರೀತಿ ಮಲ್ಪುನ ಎತ್ತಂದೆ ಇನಿ ಬಾರಿ ಬಾರಿ ಜನಕಲ್ ಬೇತೆ ಬೇತೆ ರೀತಿ ಓಟಾಪಣಕ್ಕೆ ವಿಶ್ಲೇಷಣೆ ಮಲ್ತೇರು ಯಾನ್ ರಾಜಕೀಯದ ಲೆಕ್ಕಡು ಪಾತ್ರೋಡು ನಂಡ ಒಂದು ಸಾರ್ವಜನಿಕ ಸನ್ಮಾನ ನೆಟ್ ಮಾತಾ ಜಾತಿ ಧರ್ಮದಕ್ಕಲು ಮಾತಾ ಸಂಘ ಸಂಸ್ಥೆಗಳು ಬತ್ತುಪ್ಪಿರಂದು ಯಾನ್ ಎಣ್ಣೊಂದುಲ್ಲ ಅಂಜಾದುಪ್ಪನಗ ರಾಜ್ಯಕ್ಕೆ ಮಲ್ಪೆರ ರಾಜಕೀಯ ಭಾಷಣ ಮಲ್ಪೆರ ಯಾನ್ ಪೋಪುಜೆ ಒಟ್ಟಡು ಪಡೋಣ ನಾಂಡ ಈರು ಮಲ್ಲ ಉದ್ಯೋಗ ಪೋಪುನಂಚಿನ ಸಚಿವರು ಅವಡು ಪನ್ಪಡಂಜಿ ಜಿಜ್ಞಾಸೆ ಎಂಕಲ್ ಇತ್ತಂಡು ಎಂಕಲ್ ಮೆರೆಗೆ ಸಚಿವ ಸ್ಥಾನ ಚಿಕ್ಕುನು ಪಂಡದ ಎಂಕಲ್ ಆಸನ ನಡ್ಬೋದು ಆಲ್ಟಾದಿತ್ತ ಬಲ್ಪು ಬೇಗ ಪೋಪಿನಿ ಪನ್ಪಡಂಜಿ ಇರಾದಿಡ್ಲಿತ್ತ ಫೋನದ ಸಂದೇಶ ದೆತ್ತೊಂದು ಜಪ್ಪನಾಗ 1 ಗಂಟೆ ಲಿಸ್ಟೆಡ್ ಪುದರ ಉಂಡು ಪಂಡೇರು 2 ಗಂಟೆ ನಗ ಬಂಡೇರು ಪುದರಿಜ್ಜಿ ಬಂಡೇರು ಎಂಕಲ್ ಅಡೆಗೆ ಜೆತ್ತದ ಎಂಕಲ್ನಾಥ್ಗೆ ಪೀರ ಬರ್ಪುಣಿ ಪಂಡದು ಆಲೋಚನೆ ಮಲ್ಪನಾಗ ಸುದ್ದಿ ತಿಕ್ಕಂಡ ಇಜ್ಜ ಅಂತ ಗೊತ್ತುಜಿ ಎಂಕಲೆ ಫೋನ್ ಮಲ್ತೇರು ತಾಳ್ಮೆ ತಪ್ಪೊಡ್ಸಿ ಈರು ಸೀದ ಬರೋಡು ನಿಕಲು ಬಂಡೇರು ತಿಕ್ಕು ಜಿಂಡ ತಿಕ್ಕು ಗಡಿಬಿಡಿ ಮಲ್ಪೊಡ್ಸಿ ರಾಜ್ಯಕ್ಕೆ ಪೂರ ಅಂಚ ಪೂರ ಆಪುಂಡು ಈರಾಯ್ಕ ಆತ್ ಗರ್ವ ಮಲ್ಪೊಡ್ಸಿ ಈರ್ ಬಲೆ ಬಂಡೇರು ಎಂಕಲು 4 ಜನ ಇತ್ತ ಎಂಕಲು ಜಲೀಲ್ ಕರ್ಕೇರ್ ಬಕ್ಕ 4 ಜನ ಇತ್ತ ಎಂಕಲು ಮಾತಾ ಅಲ್ಪಡ್ದೆ ತಿರ್ಗ್ಯ ಪೋದ್ ಎತ್ಯ ಎಂಕಲೆ ಬಾರಿಯಾತ್ ಖುಷಿಟ್ಟು ಗೌರವ ಮಲ್ತೇರು ಈ ಭಾಗದ ಉಲ್ಲಾಲ ಕ್ಷೇತ್ರದ ಬಾರಿಯಾತ್ ಜನಕಲ್ ಬತ್ತಿತ್ತೇರು ಬಾರಿ ಮಲ್ಲ ಹೊಟ್ಟೆಲ್ಲ ವನಸ್ ಕೊರ್ದು ಮಾತ ಬೆರಿ ತಟ್ಟದು ಬಟ್ಟದು ನಿಖಿಲ್ ಏರ್ಲ ಬೇಜಾರು ಮಲ್ಪೊಡ್ಸಿ ಇನ್ನಿಯತ್ತನೆಲ್ಲ ತಿಕ್ಕು ಬಂಡೇರು ಐದು ಬೊಕ್ಕ ಸ್ಪೀಕರ್
ಸ್ಪೀಕರ್ ಪನ್ಪಿನ ಒಂಜಿ ಹುದ್ದೆ ಸ್ಪೀಕರ್ ಹುದ್ದೆ ತಿಕ್ಕಿನಗಲ ಎಂಕಲ್ ದಾಂಡ ಈರ್ ದಾಯಕ ನೀನು ಜೊತ್ತೊನ್ನಿಕೆ ಎನ್ನಗಲ ಬಂಡೇರು ಅವು ಇರೇ ಗೊತ್ತುಜಿ ಆಯ್ತ ಮತ ಬೇತೆ ಬೇತೆ ವಿಚಾರಗಳು ಉಂಡು ಬಂಡೇರು ಬೇತೆ 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 ದೃಷ್ಟಾಂತನ ಬೇತೆ ಬೇತೆ ಆಯ್ನ ವಿಚಾರಗಳು ಏನಕ್ಕೆ ಬಂಡೇರು ഇനി 224 ಜನಕ್ಕೆ ഒരു പ്രഥമ പ്രജാത് ഇനി മുഖ്യമന്ത്രി ಬತ್ತು ಮಾತಿರಲ್ಲ ಇನಿ ಅಧ್ಯಕ್ಷರೇ ಪನ್ಪಿನ ಒಂಜಿ ವಿಚಾರಣೆ ತೀರ್ಪಾಯಿರತ್ತ ಇಂದು ಎಂಕಲ್ನ ಭಾಗ್ಯ ಇಂದು ಎಂಕಲ್ನ ಸೌಭಾಗ್ಯ ಇಂದು ಎಂಕಲ್ನ ಸೌಭಾಗ್ಯ ಯಾನು ಶಾಸಕರಿಗೆ ಎಂಕಲ್ನ ಶಾಸಕರಿಗೆ ಆತನ ಸ್ಪೀಕರ್ಗೆ ದಾಲ ಪನ್ಪುಜಿ ಈತ ಮುಟ್ಟ ಆಯ್ನಂಚಿನ ಸ್ಪೀಕರ್ ನಕ್ಲನ ಪೂರ ಗೆರೆನ ದಾಂಟದು ಹೊಸತ್ ಇತಿಹಾಸ ಒಂಜಿ ಬರೆಯೋಡು ಇರು ಸ್ಪೀಕರ್ ಸ್ಥಾನಡು ಉಂಟದು ಪೊತ ಇತಿಹಾಸ ಬರೆಯೋಡು ಇರಗೆ ಎಂಕಲ್ನ ಪೂರ ಸಾಕಾರ ಉಂಡು ಹೊಸ ಇತಿಹಾಸ ಬರೆದು ಶಾಶ್ವತವಾದ ಒರಿಯೋಡು ಇರಗೆ ನಾನು ಮುರಳ್ನ ಬಂತೆ ನನ್ನ ನಾಲವಧಿಗೆ ಇರೇ ಶಾಸಕರು ಅಪಗ ಇರಗೆ ಏತ್ಮಲ್ಲ ಸ್ಥಾನ ಪೋಪುಂಡಲ್ಲ ಇರ ಪಾತೆರ್ನಲ್ಲ ಬೆಂಬಲ ಉಂಡು ಒಟ್ಟುಡು ಪಣುಡು ನಂಡ ಮೋನಾಜರ್ ಈ ಬಾಗಡು ಇರ್ನ ಬಗ್ಗೆ ಸ್ಪರ್ಧೆ ಮಲ್ಪೆರ ಇನಿ ಮುಟ್ಟ ಏರ್ಲ ಜಿಜ್ಞಾಸೆ ಮಲ್ತಿನ ಹೆಜ್ಜೆ ಇಡೀ ಕ್ಷೇತ್ರ ಇರ್ನ ಪುಂಡಿದವಲ ಉಂಡು ಇರೇನೆ ನಂಬುದುಲ್ಲೆರು ಮಾತ ಜಾತಿ ಧರ್ಮದಕ್ಲ ಉಲ್ಲೆರು ಮಾತ ಜಾತಿ ಧರ್ಮದಕ್ಲ ಇರೊಟ್ಟಿಗೆ ಉಲ್ಲೆರು ಇರು ಒಟ್ಟುಡು ಮಧ್ಯಮ ವರ್ಗ ಮತ್ತು ಬಡ ವರ್ಗದಕ್ಲೇನು ಪತ್ತೊಂದು ಉಲ್ಲಾಲ ಕ್ಷೇತ್ರ ಮಲ್ದಾರು ಉಲ್ಲಾಲ ತಾಲೂಕು ಮಲ್ದಾರು ಈ ತಾಲೂಕುದ ಮಧ್ಯಡು ಈ 5 ವರ್ಷಡು ಈ ತಾಲೂಕುನು ಇಡೀ ಕರ್ನಾಟಕ ರಾಜ್ಯಡೆ ಹೊಸತಾಯಿನ ಒಂಜಿ ಮಾದರಿ ಕೊರ್ಪುನಂಚನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ನೆತ್ತ ಒಟ್ಟಿಗೆ ಎಂಕಲ್ ಮಾತ ಉಲ್ಲ ಆಯುಷ್ಯ ಪೂರ್ಣ ಆರೋಗ್ಯ ಕೊರಡು ಧೈರ್ಯ ಕೊರಡು ಶಕ್ತಿ ಕೊರಡು ಇನ್ನು 24 ಗಂಟೆ ಇರಗೆ ಬೆನ್ಪಿನಂಚಿನ ಶಕ್ತಿ ಕೊರಡು ಇರೇ ಪೂರ್ಣ ಪ್ರಮಾಣದ ಆಶೀರ್ವಾದ ಉಂಡು ಹೆಚ್ಚ ಪಾತ್ರ ಪೋಂದೆ ಹೆಂಗ ಅವಕಾಶ ಕೊರ್ನೆಗೆ ನಿಕ್ಲೆ ಪೂರ ಅಭಿನಂದನೆ ಪಕ್ಕ ಧನ್ಯವಾದ. ಎರಡು ಮಾತಿಗಳಿಗಾಗಿ ಬಹುಮಾನದ നാസിർ അസ്ഹരി ഖതീബ് ഗൗസിയ ജുമാ മസ്ജിദ് കുക്കോട്ട് റബറു ഏറ്റവും നല്ല ഭരണാധികാരി, ഏറ്റവും നല്ല ലീഡർ, ഏറ്റവും നല്ല നേതാവ് എന്ന് പറഞ്ഞാൽ നമ്മുടെ നബി മുഹമ്മദ് മുസ്തഫ സല്ലല്ലാഹു അലൈഹി വസല്ലമ തങ്ങൾ പറഞ്ഞു, ജനങ്ങൾ അദ്ദേഹത്തെ ഇഷ്ടപ്പെടുകയും ജനങ്ങൾ അദ്ദേഹത്തിന് വേണ്ടി പ്രാർത്ഥിക്കുകയും അദ്ദേഹം ജനങ്ങൾക്ക് വേണ്ടി പ്രാർത്ഥിക്കുകയും അദ്ദേഹം ജനങ്ങളെ ഇഷ്ടപ്പെടുകയും ചെയ്യുന്ന ഒരു നേതാവുണ്ടെങ്കിൽ അതാണ് ഏറ്റവും നല്ല നേതാവ് എന്ന് ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങൾ നമ്മെ പഠിപ്പിച്ചിട്ടുണ്ട്. ജനങ്ങൾ വെറുക്കുകയും ജനങ്ങളെ വെറുക്കുകയും ചെയ്യുന്ന ഒരു നേതാവ് അത് ഏറ്റവും മോശപ്പെട്ട നേതാവാണെന്ന് ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങൾ പഠിപ്പിച്ചിട്ടുണ്ട്. അതുകൊണ്ട് ജാതി മതം നോക്കാതെ, ആണും പെണ്ണും വ്യത്യാസം നോക്കാതെ, ചെറുതും വലുതും വ്യത്യാസം നോക്കാതെ, പള്ളിയോ അമ്പലമോ ചർച്ചോ വ്യത്യാസം നോക്കാതെ എല്ലാവരെയും ഒരേ കണ്ണിൽ കണ്ടുകൊണ്ട് പ്രവർത്തിക്കുന്ന ഒരു നേതാവാണ് നമ്മുടെ UT ഖാദർ സാഹിബ്. മാത്രമല്ല എല്ലാ മത പണ്ഡിതന്മാരെ കണ്ടുകൊണ്ട് അവരുടെ ദുആവും ആശീർവാദവും അവരുടെ പൊരുത്തവും നേടുന്ന ഒരു നേതാവാണ് നമ്മുടെ UT ഖാദർ സാഹിബ്. മാത്രമല്ല ഏത് കാര്യവും എന്ത് കാര്യമുണ്ടെങ്കിലും അത് നല്ലോണം ആലോചിച്ചുകൊണ്ട് നല്ലോണം ചിന്തിച്ചുകൊണ്ട് പ്രവർത്തിക്കുന്ന വിധി പറയുന്ന ഒരു നേതാവാണ് നമ്മുടെ UT ഖാദർ സാഹിബ്. വിശുദ്ധ ഖുർആനിൽ അല്ലാഹു പറയാണ്, വൈൻ ഹക്കംത ഫഖും ബൈനഹും ബിൽ ഖിസ്ത്. നിങ്ങളിൽ വിധികർത്താവ്, ഏറ്റവും നല്ല വിധികർത്താവ് ആരെന്നറിയോ? ഏറ്റവും നല്ല വിധികർത്താവ്, വിധി നിർണയിക്കുന്ന ആള്, അവർ ഇന്നല്ലാഹ യുഹിബ്ബുൽ മുഖ്സിതീൻ, അവരെ ഞാൻ ഇഷ്ടപ്പെടുകയാണ്. ആ നല്ല വിധികർത്താവിനെ ഞാൻ ഇഷ്ടപ്പെടുന്നു എന്ന് അല്ലാഹു നമ്മോട് പരിശുദ്ധമായ ഖുർആനിൽ വ്യക്തമായി പറയുകയാണ്. എങ്കിൽ എൻ്റെ പ്രിയപ്പെട്ട മുഅ്മിനീങ്ങളോട് പറയാനുള്ളത്, യർഫഉല്ലാഹു അല്ലദീന ആമനു മിൻകും വല്ലദീന ഊതുൽ ഇൽമ ദറജാത്ത്. സത്യവിശ്വാസവും ധാരാളം ഇൽമും അറിവും വിജ്ഞാനമുള്ള ആൾക്ക് അല്ലാഹു അവരെ ദറജകൾ ഉയർത്തുമെന്ന് പരിശുദ്ധമായ ഖുർആൻ പറഞ്ഞിട്ടുണ്ട്. അതുകൊണ്ട് നമ്മുടെ UT ഖാദർ സാഹിബ് ആരാണ്? ഒരുപാട് ദറജ ഉയർന്നു പോയിട്ടുണ്ട്. അതായത്
അതായത് എല്ലാവരുടെയും അധ്യക്ഷനായിട്ട് തെരഞ്ഞെടുത്ത ഒരു നേതാവാണ് നമ്മുടെ UT ഖാദർ സാഹിബ്. അല്ലാഹു തആല അദ്ദേഹത്തെ എല്ലാ വിഷയത്തിലും അല്ലാഹു ഉയർത്തട്ടെ എന്ന് പ്രാർത്ഥിക്കുന്നു. എല്ലാവിധ ആശംസകളും അറിയിച്ചുകൊണ്ട് നിർത്തുന്നു. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ವಂದನೀಯ ಫಾದರ್ ಮೈಕಲ್ ಡಿಸಿಲ್ವಾ ಧರ್ಮಗುರುಗಳು ಸಂತ ಸೋಮದಸರ ಇಗರ್ಜಿ ಅಮ್ಮೆಂಬಳ ಚೇಳೂರು ಅವರು ತಮ್ಮ 5 ವರ್ಷ 5 ಸಲ ನೀವು ಶಾಸಕರಾಗಿದ್ದೀರಿ. ನಿಮಗೆ ಇಲ್ಲಿಯ ಊರಿನ ಜನರು ಮತ ಕೊಟ್ಟಿದ್ದಾರೆ. ಆದರೆ ನೀವು ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೋಡಿ ಅವರು ಮತ ಕೊಟ್ಟಿದ್ದಾರೆ. ಇಲ್ಲದ್ರೆ ಖಂಡಿತವಾಗಿ ಅವರು ಮತ ಕೊಡಲಿಲ್ಲ. ಅವರು ನಿಮ್ಮನ್ನು ಶಾಸಕರನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿಯ ಜನರು ಇಷ್ಟು ಜನ ಸಭೆ ಸೇರಿದ್ದಾರೆ ಯಾಕೆ? ನಿಮ್ಮಲ್ಲಿದ್ದ ಅಭಿಮಾನದಿಂದ. ನೀವು ಆಗಿರ್ಬೋದು ಮುಸ್ಲಿಂ ಧರ್ಮದವರು, ಆದರೆ ಹಿಂದೂ ಧರ್ಮದೊಟ್ಟಿಗೆ ಹಾಗೂ ಕ್ರೈಸ್ತರೊಟ್ಟಿಗೆ ನೀವು ಸೇರುವಾಗ ಯಾರು ಕೂಡ ನಿಮಗೆ ಮುಸ್ಲಿಂ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೊಟ್ಟಿಗೆ ನೀವು ಬೆರೆತು ಇರುವುದರಿಂದ ನಿಮ್ಮಲ್ಲಿ ಅಷ್ಟೊಂದು ಜನರಿಗೆ ಒಂದು ಪ್ರೀತಿ ಉಂಟು. ಅಷ್ಟು ಮಾತ್ರ ಅಲ್ಲ, ನಿಮ್ಮಲ್ಲಿ ನಾನು ನೋಡಿದರೆ ಬಡವರು ಶ್ರೀಮಂತರೆಂಬ ಭೇದ ಭಾವ ಇಲ್ಲ. ಎಲ್ಲರೂ ಒಂದೇ ಅಂತ. ನಿಮಗೆ ಒಂದು ಚಹಾ ಕುಡಿಬೇಕಾದ್ರೆ 5 ಸ್ಟಾರ್ ಹೋಟೆಲ್ ಬೇಕಲ್ಲ, ಒಂದು ರೋಡ್ನ ಪಕ್ಕದಲ್ಲಿ ಒಂದು ಸಣ್ಣ ಒಂದು ಅಂಗಡಿ ಇದ್ರೆ, ಹೋಟೆಲ್ ಇದ್ರೆ ಅದು ಕೂಡ ನಿಮಗೆ ಸಾಕಾಗ್ತದೆ. ಆ ರೀತಿಯ ನಿಮ್ಮ ಜೀವನವನ್ನು ನಾವು ನೋಡುವಾಗ ಖಂಡಿತವಾಗಿ ಸರಳ ಜೀವನ ನೀವು ನಡೀತೀರಿ. ಆದ್ದರಿಂದ ಇಷ್ಟು ದೊಡ್ಡ ಹುದ್ದೆಗೆ ನಿಮಗೆ ಆ ಅವಕಾಶವನ್ನು ಸಿಕ್ಕಿದೆ. ಇವತ್ತು ಖಂಡಿತವಾಗಿ ನಮಗೆಲ್ಲರಿಗೂ ಸಂತೋಷವಾಗ್ತದೆ. ಯಾಕಂದರೆ ನಿಮಗೊಂದು ಉನ್ನತ ಹುದ್ದೆ ಸಿಕ್ಕಿದೆ. ಸಭಾಧ್ಯಕ್ಷರಾಗುವ ಆ ಉನ್ನತ ಹುದ್ದೆಯನ್ನು ನೀವು ಪಡೆದಿದ್ದೀರಿ. ಖಂಡಿತವಾಗಿ ಇನ್ನು ಮುಂದೆ ಕೂಡ ನಿಮಗೆ ಇದಕ್ಕಿಂತ ಉನ್ನತ ಹುದ್ದೆ ಸಿಗಲಿ ಅಂತ ದೇವರಲ್ಲಿ ಬೇಡುತ್ತಾ ನನ್ನ 2 ಮಾತುಗಳನ್ನು ನಾನು ಕೊನೆಗೊಳಿಸ್ತೇನೆ. ನಮ್ಮೆಲ್ಲರ ನೆಚ್ಚಿನ ಅಭಿಮಾನದ ನಾಯಕರು, ಕರ್ನಾಟಕ ವಿಧಾನಸಭೆಗೆ 5 ಬಾರಿ ಶಾಸಕರಾಗಿ, ಸಚಿವರಾಗಿ ಹಲವಾರು ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿ ನಮ್ಮ ಕ್ಷೇತ್ರಕ್ಕೆ ಹಾಗೂ ನಮ್ಮ ಗ್ರಾಮಕ್ಕೆ ಘನತೆ ಗೌರವವನ್ನು ತಂದುಕೊಟ್ಟು ಇದೀಗ ಪ್ರತಿಷ್ಠಿತ ಭಾರತ ದೇಶದಲ್ಲಿ ಪ್ರತಿಷ್ಠಿತ ಕರ್ನಾಟಕ ವಿಧಾನಸಭೆಗೆ ಸಭಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ನಮ್ಮ ನೆಚ್ಚಿನ ನಾಯಕ ಸನ್ಮಾನ್ಯ UT ಖಾದರ್ ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಸನ್ಮಾನಕ್ಕೆ ಉತ್ತರವಾಗಿ ನಮ್ಮ ಜನಸಾಮಾನ್ಯ ಮತ್ತು ಅಲ್ಲಿಯ ಊರಿನವರೇ ಕೇಳ್ತಾರೆ, ಇಷ್ಟೆಲ್ಲ ಗಡಿಬಿಡಿ ಇದ್ರೂ ಕೂಡ ನಿಮ್ಗೇನು ಇಷ್ಟು ಸಮಾಧಾನ, ಇಷ್ಟು ತಾಳ್ಮೆ ಏನು ಅಂತೇಳಿ ಪ್ರತಿಯೊಬ್ಬರು ಕೇಳ್ತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ದಿದ್ದೆ, ನಮ್ಮ ಬೊಲ್ಯಾರವರಿಗೆ ಎಲ್ಲರಿಗೂ, ನನ್ನ ಕ್ಷೇತ್ರ ಎಲ್ಲರಿಗೂ ಕೂಡ ತಾಳ್ಮೆ ಇದೆ. ಅದಕ್ಕಾಗಿ ನನಗೆ ಇದು ತಾಳ್ಮೆ ಬಂದಿದೆ ಅಂತ ಹೇಳಿಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಿಮ್ಮೆಲ್ಲರ ಈ ರೀತಿಯಾದ ತಾಳ್ಮೆಯ ಮನೋಭಾವ ನಮ್ಗೆ ಬೀಸೋದು ಆ ಒಂದು ಮಾರ್ಗದರ್ಶಕರಾಗಿದ್ದು ಒಂದು ಪ್ರೇರಣೆ ಇವತ್ತು ಆಗಿ ನಾವು ಕೂಡ ಅತ್ಯಂತ ತಾಳ್ಮೆಯಿಂದ ಇದ್ದಂತ ಹೇಳಿಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ಈ ಕ್ಷೇತ್ರದ, ಈ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ತಾವೆಲ್ಲರೂ ಕೂಡ ಎಲ್ಲ ಅತ್ಯಂತ ಹಿರಿಯರು, ಅತ್ಯಂತ ಯುವಕರು, ಕಾರ್ಯಕರ್ತರು, ಜನಸಾಮಾನ್ಯರು, ಸಂಘ ಸಂಸ್ಥೆಯರು, ಎಲ್ಲದ ಮಸೀದಿ, ಚರ್ಚ್, ದೇವಸ್ಥಾನ, ಇದರ ಅಧ್ಯಕ್ಷ ಪದಾಧಿಕಾರಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಬಹುಶಃ ಈ ಒಂದು ಚುನಾವಣೆಯಲ್ಲಿ ನಮಗೆ ಸಂಪೂರ್ಣವಾದ ಒಂದು ಸಹಕಾರ ಕೊಡುವ ಮೂಲಕ ಈ ಕ್ಷೇತ್ರ ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯದ ವಿಧಾನಸಭೆ ಅಧ್ಯಕ್ಷ ಸ್ಥಾನದಲ್ಲ ಕೂತ್ಕೊಳ್ಳಿಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಈ ಅಧ್ಯಕ್ಷ ಸ್ಥಾನ ನನ್ನ ಕ್ಷೇತ್ರದ ನಿಮಗೆಲ್ಲರೂ ಒಂದು ಸಂದಂಥ ಒಂದು ಅವಕಾಶ ಮತ್ತು ಸ್ಥಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಸ್ಥಾನದ ಘನತೆ ಗೌರವ ಉಳಿಸಿಕೊಂಡು ನಿಮಗೂ, ನಮ್ಮ ಕ್ಷೇತ್ರದವರಿಗೂ, ಜಿಲ್ಲೆಗೂ ಇಂತೆಂಥ KS ಹೆಗಡೆ ಮತ್ತು ವೈಕುಂಠ ಬಾಲಿಕರು ಯಾವ ಗೌರವ ತಂದಿದ್ದಾರೆ ಅದೇ ರೀತಿಯ ಗೌರವ ತರಲಿಕ್ಕೆ ನನ್ನೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ನಾನು ಮಾಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಇವತ್ತು ಮೊನ್ನೆ ಚುನಾವಣೆ ಅದು ಸಂವಿಧಾನದ ಚುನಾವಣೆ. ಮೊನ್ನೆ ಚುನಾವಣೆ ಕೋಮುವಾದನ್ನು ಸೋಲಿಸಿ ಸಂವಿಧಾನವನ್ನು ಗೆಲ್ಲಿಸಿದಂಥ ಚುನಾವಣೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಸಂವಿಧಾನಕ್ಕೆ ಅನುಗುಣವಾಗಿರುವಂತಹ ಸರ್ಕಾರವನ್ನು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಆ ಸರ್ಕಾರವನ್ನು ಕೆಲಸ ಮಾಡುವಂಥ ಜವಾಬ್ದಾರಿ ನಾನು ಇವತ್ತು ವಹಿಸ್ಕೊಳ್ತೇನೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನಾನು ಯಾವಾಗಲೂ ಹೇಳಿದೆ, ನಾನು ಇವತ್ತು ಸಭಾಧ್ಯಕ್ಷ ಸ್ಥಾನ ಗೆದ್ದುಕೊಂಡು ಪಕ್ಷದ ಸದಸ್ಯತೆಗೆ ನಾನು ಇವತ್ತು ರಾಜೀನಾಮೆ ಕೊಡಬೇಕು. ಅದು ನಾನು ಕೊಟ್ಟಿದ್ದೇನೆ. ನನಗೆ ಯಾವ ಪಕ್ಷಕ್ಕೆ ಸೀಮಿತವಾಗಿ ನಾನೆಲ್ಲ ಪಕ್ಷದವ್ರಿಗೆ ನಾನು ಇವತ್ತು ಒಂದೇ ಸಮಾನತೆಯಿಂದ ನೋಡಿಕೊಂಡು ನ್ಯಾಯ ಕೊಡುವಂಥ ಕೆಲಸವನ್ನು ಆಗಬೇಕಾದಂಥ ವಿಚಾರ. ಅದಕ್ಕಾಗಿ ನಾನು ಯಾವಾಗಲೂ ಹೇಳಿದೆ, ನಾನೀಗ ಪ್ರತಿಪಕ್ಷದ ಮಿತ್ರ, ಐ ಆಮ್ ಫ್ರೆಂಡ್ ಆಫ್ ದಿ ಅಪೋಸಿಷನ್. ನಾನು ಪ್ರತಿಪಕ್ಷಕ್ಕೆ ನಾನು ಎಷ್ಟೇ ಮಿತ್ರನಾದರೂ ಕೂಡ ನನ್ನ ಮೇಲೆ ಸಂಶಯ ಪಡೆದು ನಿಲ್ಲಿಸುವುದಿಲ್ಲ. ಸಂಶಯ ಜಾಸ್ತಿ ಅವ್ರಿಗಿದ್ದೇ ಇರ್ತದೆ, ಅದಕ್ಕೇನು ಕಡಿಮೆ ಕೂಡ ಆಗುವುದಿಲ್ಲ.
ನಾನು ಪ್ರತಿಪಕ್ಷದ ಮಿತ್ರನಾಗಿದ್ದುಕೊಂಡು ರಾಜ್ಯ ಸರ್ಕಾರವನ್ನು ಕೆಲಸ ಮಾಡಲಿಕ್ಕೆ ಜವಾಬ್ದಾರನಾಗಿ ಮಾಡೋ ಕೆಲಸ ಅದು ನನ್ನ ಇವತ್ತು ಜವಾಬ್ದಾರಿ. ಏನಾದರೂ ಕೆಲಸ ಮಾಡದಿದ್ದಲ್ಲಿ ಪ್ರತಿಪಕ್ಷ ಸದಸ್ಯರಿಗೆ ಹೆಚ್ಚಿನ ಅವಕಾಶ ಕೊಟ್ಟು ಸರ್ಕಾರದೆಲ್ಲ ವೈಫಲ್ಯತೆಯನ್ನು ಇವತ್ತು ತಿಳಿಸಿ ಅವರನ್ನು ಕೆಲಸ ಮಾಡಿಸಲಿಕ್ಕೆ ತಯಾರು ಮಾಡಿ ಬಹುಶಃ ಇವತ್ತು ಕೊಡುವಂಥ ಒಂದು ಸ್ಥಾನದಲ್ಲಿ ಕೂತುಕೊಂಡ ಸಂದರ್ಭದಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿಕೊಂಡು ಬಹುಶಃ ಇವತ್ತು ಆಡಳಿತ ಪಕ್ಷ ಪ್ರತಿಪಕ್ಷ ಒಂದು ಪ್ರೀತಿಯ ಸಮಾಧಾನದ ಒಂದು ವಿಧಾನಸಭೆಯಾಗಿ ನಡೆಸಿಕೊಂಡು ಹೋಗಲಿಕ್ಕೆ ನನ್ನ ಸಂಪೂರ್ಣವಾದ ಒಂದು ನೇತೃತ್ವವನ್ನು ವಹಿಸ್ತೇನೆ ಅಂತ ಹೇಳಲಿಕ್ಕೆ ನಾನು ಕೂಡ ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ಕ್ಷೇತ್ರ ಜನಸಾಮಾನ್ಯರು ನನ್ನೆಲ್ಲರೂ ಕೂಡ ನಾವು ಸಚಿವರಾಗಬೇಕಂತೇಳಿ ಭಾಳ ಅಪೇಕ್ಷೆ ಪಟ್ಟಿದ್ರು. ಅದು ವರ್ಷ ಈಗಾಗಲೇ ಪ್ರಶಾಂತನ್ನ ಹೇಳಿದಾಗೆ ಫಸ್ಟ್ ನೇಷನ್ ಇಲ್ಲದಾಗ ಭಾಳ ಬೇಸರ ವ್ಯಕ್ತ ವಿಚಾರ ಇವತ್ತಾಯಿತು. ಅದು ಸ್ಪೀಕರ್ ಆದಾಗಲೂ ಕೂಡ ನನಗೆ ಎಲ್ಲರೂ ಸಮಾಧಾನ ಪಡಿಸೋದೇ ಕೆಲಸ ಆಯಿತು. ಸ್ಪೀಕರ್ ಆಗಿದೆ ಅಂತಲ್ಲ, ಎಲ್ಲ ಬಹುಶಃ ಅವರವರೊಂದು ಅಭಿಪ್ರಾಯ ವಿಚಾರ ಇಲ್ಲ. ನಾನಾಗ ಹೇಳಿದೆ, ನಾನು ಮಂತ್ರಿ ಆಗಿದ್ದರೆ ನಾನು ಒಂದು ಇಲಾಖೆ ಮಾತ್ರ, ಸಭಾಧ್ಯಕ್ಷ ಆದ ಕಾರಣ 32 ಇಲಾಖೆ ಕೂಡ ಇವತ್ತು ನನ್ನ ಕೈಯಲ್ಲಿ ಇರುವಂಥ ಜವಾಬ್ದಾರಿ ಇವತ್ತು ಆಗಿದೆ. ಅದರ ಮುಖಾಂತರ ಕೆಲಸ ನಿರ್ವಹಿಸುವ ಅವಕಾಶ ನಾನು ಇವತ್ತು ಖಂಡಿತವಾಗಿ ಇವತ್ತು ಮಾಡುವಂಥದ್ದು. ಬಹುಶಃ ನಮ್ಮ ದ್ವೇಷರಹಿತವಾದ ದುಶ್ಚಟರಹಿತವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕಾಗಿ ನಮ್ಮ ಸಮಾಜದಲ್ಲಿ ನಾವು ಎಲ್ಲ ಜಾತಿ ಎಲ್ಲ ವರ್ಗದವರು ಒಂದು ಸಮಾಜದಲ್ಲಿ ಸಾಮರಸ್ಯ ಸಮಾಜ ಇವತ್ತು ನಿರ್ಮಾಣ ಮಾಡೋ ಜೊತೆಯಲ್ಲಿ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಮೆಲ್ಲ ಇದು ಕೊಡುಗೆ ಆಗುವಂಥ ಅವಕಾಶ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮೊನ್ನೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲರಿಗೂ ನಿಮ್ಗೆ ಗೊತ್ತಿದೆ, ಪ್ರತಿಯೊಂದು ಮನೆಯಲ್ಲಿ ಕೂಡ ಅಣ್ಣ ತಮ್ಮಂದಿರ ಮಧ್ಯೆ ಇವತ್ತು ಸಮಸ್ಯೆ ಆಗುವಂಥದ್ದು, ದನಿ ಮತ್ತು ಕೆಲಸಗಾರರ ಮಧ್ಯೆ ಕೂಡ ಇವತ್ತು ಸಮಸ್ಯೆ ಆಗುವಂಥದ್ದು, ತಂದೆ ಮಕ್ಕಳ ಮಧ್ಯೆ ಇವತ್ತು ಸಮಸ್ಯೆ ಆದಂತು, ದೀರ್ಘಕಾಲದ ಮಿತ್ರತ್ವ ಮತ್ತು ಭ್ರಾತೃತ್ವ ಇರುವಂತಹ ಒಂದು ಫ್ರೆಂಡ್ಸ್ ಮಧ್ಯೆ ಇವತ್ತು ಸ್ನೇಹಿತರ ಮಧ್ಯೆ ಇರುವಂತಹ ಇವತ್ತು ಆ ಒಂದು ಸಮಸ್ಯೆ. ಆದ ಕಾರಣ ಈ ಸಮಸ್ಯೆನೆಲ್ಲ ಮರೆತು ಬಿಟ್ಟು ಬಹುಶಃ ಇದು ನಾವೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಅತ್ಯಂತ ಪ್ರೀತಿ ಮತ್ತು ಸಂತೋಷದ ಒಂದು ಗ್ರಾಮವಾಗಿ ಬೋಳ್ಯಾರ ಗ್ರಾಮ ಇವತ್ತು ಬೆಳೆದು ನಿಲ್ಲಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ರಾಜ್ಯದ ಮುಖ್ಯ ಗುರಿ ಬಹುಶಃ ಅಧಿಕಾರ ಸ್ವೀಕಾರ ಮಾತ್ರದಲ್ಲ. ನಮ್ಮ ರಾಜ್ಯಕ್ಕೆ ಗುರಿ ಬರೀ ಅಧಿಕಾರ ಸಿಕ್ಕಿ ಬಹುಶಃ ನಡೆಸ್ಕೊಂಡು ಹೋಗೋದು ಮಾತ್ರ ಅಲ್ಲ, ಅಭಿವೃದ್ಧಿಯ ಜೊತೆಯಲ್ಲಿ ನಮ್ಮ ಮುಖ್ಯ ಗುರಿ ಏನು ಇವತ್ತು ಆಗಬೇಕಂತ ಹೇಳಿದರೆ ಬೋಳ್ಯಾರ್ನಂಥ ಮುಖ್ಯ ಪೇಟೆಯಲ್ಲಿ ಕೂಡ ಒಬ್ಬ ಹಿಂದೂ ಒಬ್ಬ ಮುಸ್ಲಿಮು ಕ್ರಿಶ್ಚಿಯನ್ನ ಎಲ್ಲ ಮಕ್ಕಳು ಕೂಡ ಕೈ ಹಿಡಿದುಕೊಂಡು ನಿರ್ಭಯವಾಗಿ ಒಬ್ಬಂಟಿಯಾಗಿ ಸಂತೋಷದಿಂದ ನೆಗಡಿಕೊಂಡು ಹೋಗುವ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಆ ರೀತಿಯ ಗ್ರಾಮವನ್ನು ಕಟ್ಟುವಂಥ ಜವಾಬ್ದಾರಿಯನ್ನು ನಾವು ಪ್ರತಿಯೊಬ್ಬರಿಗೆ ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ರೀತಿಯ ಸಾಮಾಜಿಕ ಒಂದು ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಅದು ಜನಪ್ರತಿಯೊಂದಿಗೆ ಪ್ರತಿಯೊಂದು ಸಂಘ ಸಂಸ್ಥೆಯವರು ಮತ್ತು ಧಾರ್ಮಿಕ ಸಮಾಜ ಎಲ್ಲ ವರ್ಗದವರು ಕೂಡ ಜೊತೆಯಾಗಿ ಸೇರಿಕೊಂಡು ಒಂದು ಉತ್ತಮವಾದ ಸಹಕಾರ ಕೊಟ್ಟಾಗ ಅತ್ಯುತ್ತಮವಾದ ಒಂದು ಇವತ್ತು ಗ್ರಾಮ ಇವತ್ತು ಎದ್ದು ನಿಲ್ಲುವಂಥ ಅವಕಾಶ ಆಗ್ತದೆ. ಇದೇ ಬಹುಶಃ ಬಲಿಷ್ಠವಾದ ಭಾರತದ ದೊಡ್ಡ ಮತ್ತು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೇಳ್ತೇನೆ. ನಮ್ಮ ಶಕ್ತಿ ಯಾವುದಂತ ಹೇಳಿದರೆ ನಮ್ಮ ಒಗ್ಗಟ್ಟೆ ನಮ್ಮ ಶಕ್ತಿ, ನಮ್ಮ ದೇಶ ಶಕ್ತಿ ಯಾವುದಂತ ಹೇಳಿದರೆ ನಮ್ಮ ಸಮಾಜ ಒಗ್ಗಟ್ಟೆ ನಮ್ಮ ದೇಶ ಶಕ್ತಿಯಾಗಿ ಬರುವಂಥ ವಿಚಾರ ಇವತ್ತಾಗಿದೆ. ಅದಕ್ಕಾಗಿ ಹಲವಾರು ತಾವೆಲ್ಲ ಪ್ರೀತಿ ವಿಶ್ವಾಸ ಮತ್ತು ಒಗ್ಗಟ್ಟಿನ ಸಮಾಜದ್ದು ನಿರ್ಮಾಣ ಮಾಡುವ ಅವಕಾಶ ಇವತ್ತು ಆಗಲಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವಂಥ ಅಭಿವೃದ್ಧಿ ಕೆಲಸಗಳು ಏನಾಗಿದೆ ಬಹುಶಃ ಬಹುತೇಕ ಎಲ್ಲ ಕೆಲಸಗಳು ಇವತ್ತು ಆಗಿದೆ. ಇನ್ನು ಯಾವುದು ಆಗಬೇಕಾಗಿದೆ ಅದನ್ನು ನಾನೇನು ಮಾತು ನೀವೆಲ್ಲ ಕೊಟ್ಟಿದ್ದೀರಾ ಅದನ್ನು ಬಹುಶಃ ನಾನು ಮುಂದೆ ನಿಂತು ಎಲ್ಲ ಕೆಲಸ ಕಾರ್ಯ ಕೂಡ ಮಾಡಿ ಕೊಡಿಸ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸುವಂಥ ನಾನು ಇವತ್ತು ಮಾಡ್ತೇನೆ. ನಾವು ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸೋದರತೆಯಿಂದ ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವಂಥ ಅವಕಾಶ ನಾವು ಪಡ್ಕೊಳ್ಬೇಕು. ನಾವು ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಹಮ್ಮಿಕೊಳ್ಳುವಂಥ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಟೀಕೆ ಟಿಪ್ಪಣಿಗಳು ಇದೆಲ್ಲ ಸ್ವಾಭಾವಿಕ, ಇದನ್ನೆಲ್ಲ ಸ್ವೀಕರಿಸುವಂಥ ಮಾಡೋವನ್ನು ಹಮ್ಮಿಕೊಳ್ಬೇಕು. ಅದಕ್ಕಾಗಿ ನಾನು ಹೇಳಿದ್ದೇನೆ, ಟೀಕೆ ಟಿಪ್ಪಣಿಗಳು ಭಾರತ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಸ್ ಅ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ. ಟೀಕೆ ಟಿಪ್ಪಣಿಗೆ ಏನಿದೆ ಇದು ಇಂಡಿಯಾ ಬಹುಶಃ ನಮ್ಮ ಭಾರತದ ಪ್ರಜಾಪ್ರಭುತ್ವ ಸೌಂದರ್ಯ. ಇದನ್ನು ಸ್ವೀಕರಿಸಿಕೊಂಡು ಇದನ್ನು ಬಹುಶಃ ನಾವು ಸ್ವೀಕರಿಸಿಕೊಂಡು ಸಕಾರಾತ್ಮಕವಾದ ನಡೆಮುಖದಿಂದ ಮುಂದೆ ಹೋಗುವಂಥ ಮನೋಭಾವವನ್ನು ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದಕ್ಕೆ ನಾನು ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡು ಇದಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಡುವ ಪ್ರತಿಯೊಂದು ಹಿತೈಷಿಗಳು ಬಹುಶಃ ಇವತ್ತು ರಸ್ತೆ ಮಧ್ಯೆ ಬ್ಯಾನರ್ನಲ್ಲಿ ಅಥವಾ ಬೆಳಗ್ಗೆ ಹಿಂದೆ ಸುತ್ತಿದಂತೆಲ್ಲ ಯುವ ಜನಾಂಗ ಇರಲಿ, ಹಿರಿಯ ಕಿರಿಯರಿರಲಿ, ಸರ್ವರಿಗೂ ಕೂಡ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿ ನನಗೆ ಬಹುಶಃ ನಾನು ಮೊನ್ನೆ ಕೂಡ ಹೇಳಿದ್ದೆ,
ನನ್ನನ್ನು ಬಹುಶಃ ಸ್ಪೀಕರ್ ಆಗಿ ನನಗೆ ರಾತ್ರಿ 11 ಗಂಟೆಗೆ ಕಾಲ್ ಮಾಡಿ ಅರ್ಜೆಂಟ್ ಬರಲಿಕ್ಕೆ ಹೇಳಿದರು, ಒಬ್ಬನೇ ಬರಬೇಕಂತ. ನಾನು ಹೋದೆ. ಅಲ್ಲಿ ಹೋದಾಗ ಬಹುಶಃ ನಮ್ಮ ಹಿರಿಯ ನಾಯಕರೊಬ್ಬರು ಕೂತ್ಕೊಂಡು ಹೇಳಿದರು, ರಾಹುಲ್ ಗಾಂಧಿ ಅವರು, ನಾವು ಚರ್ಚೆ ಮಾಡಿ ನಿಮ್ಮನ್ನೇ ಅಧ್ಯಕ್ಷ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ, ಇದನ್ನು ನೀವು ಒಪ್ಪಬೇಕು, ಮುಂದಿನ ನಿಮ್ಮ ಎಲ್ಲ ವಿಚಾರಗಳನ್ನು ಬಹುಶಃ ಅದು ನಾವು ಜವಾಬ್ದಾರಿ ತಗೊಂಡು ನಾವು ಕೆಲಸ ನಾವು ಮಾಡ್ತೇವೆ, ನೀವು ಇದರಲ್ಲಿ ಈಗ ಯುವಕರಲ್ಲಿ ಇದನ್ನು ನಿಭಾಯಿಸುವಂಥ ಅವಕಾಶ ಮತ್ತು ನಿಮಗೆ ಅಂತ ಕಾಣ್ತದೆ ಅಂತ ವಿಚಾರ ಹೇಳಿದೆ. ನಾನು ಹೇಳಿದ್ದೆ, ನನಗೆ ಸ್ಪೀಕರ್ ಸ್ಥಾನ ಸ್ವೀಕರಿಸಲಿಕ್ಕೆ ನನಗೇನು ತೊಂದರೆ ಇಲ್ಲ, ನಾವೇನು ಮಂತ್ರಿ ಸ್ಥಾನದ ಮೇಲೆ ಅಧಿಕಾರ ಇಟ್ಟವರು ಕೂಡ, ಆಸೆ ಇಟ್ಟವರು ಕೂಡ ಅಲ್ಲ, ನನಗೆ ಎರಡೇ ಸಮಸ್ಯೆ ಮಾತ್ರ, ಒಂದು ಸ್ಪೀಕರ್ ಸ್ಥಾನ ನಡೆಸಲಿಕ್ಕೆ ಆಗ್ಬೋದಾ ಇಲ್ವಾ ಅಂತ ಹೇಳಿದೆ. ಅದಕ್ಕೆ ಒಂದು ಏನಂತ ಕೇಳಿದರು, ನಾನೊಂದು ಹೇಳಿದೆ, ನಾವು ಸಣ್ಣದಿಂದಲೂ ಕೂಡ ಈ ತಂದೆಯವರ ವಿರುದ್ಧ ನಾವು ಮಾತಾಡಿದವರಲ್ಲ, ಹಿರಿಯರ ಮುಂದೆ, ಅದು ಯಾರೇ ಹಿರಿಯರಿರಲಿ ಅವರ ಮುಂದೆ ನಿಂತು ಜೋರಾಗಿ ಮಾತಾಡಿದವರು ಅಲ್ಲ. ಅಥವಾ ನಮ್ಮ ಮನೆಯಲ್ಲಿ ನಾವು ಸಣ್ಣದಿರುವಾಗ ನಮ್ಗೆ ಏನಾದರೂ ಬೇಕಿದ್ದರೆ ನಾವು ಬಾಗಿಲು ಅಡ್ಡ ನಿಂತು ತಾಯಿ ಮುಖಾಂತರ ಇನ್ಫ್ಲುಯೆನ್ಸ್ ಮಾಡಿ ತಂದೆಯವ್ರ ಹತ್ರ ಹೇಳುವಂಥ ವಿಚಾರ ಇದೆ. ಏನಾದರೂ ಬೇಕಿದ್ದರೆ ಬಾಗಿಲು ಅಡ್ಡ ನಿಂತು ತಾಯಿ ಮುಖಾಂತರ ಇನ್ಫ್ಲುಯೆನ್ಸ್ ಮಾಡಿ ಬಂದದ್ದು. ಸೊ ಯಾರು ಇವತ್ತು ದೊಡ್ಡ ನಾಯಕರು ಹೇಳಿದಾಗ ಸರಿಯಾದ ತಪ್ಪಾದ ಸ್ವೀಕರಿಸಿ ನಾವು ಸುಮ್ಮನೆ ಕೂತ್ಕೊಂಡಿದ್ದೇನೆ, ಅದು ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿ. ಈಗ ನಾನು ಮೇಲಿನ ಚೇರಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಲೀಡರ್ಗಳ ಮುಂದೆ ನೀವು ಸುಮ್ಮನೆ ಕೂತ್ಕೊಳ್ಳಿ, ಇವರಿಗೆ ಜೋರು ಮಾಡಿದ ದೊಡ್ಡ ಸಮಸ್ಯೆ ಆಗುವಂಥ ಪರಿಸ್ಥಿತಿ ನಮಗೆ, ಇದನ್ನೇಗೆ ನಿಭಾಯಿಸ್ತು ಅಂತ ನಾನು ಆಲೋಚನೆ ಮಾಡಿದೆ. ಹೇಳಿ ಅದೇನಾಗದೆ ನಡೀತದೆ ಮಾರ, ತೊಂದರೆ ಅದೇ ಸರಿ ಆಗ್ತದಂತ ಹೇಳುವಂಥ ವಿಚಾರ ಇವತ್ತು ಮಾಡಿದ್ರು. ಮತ್ತು ಇನ್ನೊಂದು ಹೇಳಿದೆ, ನಾನು ಸಣ್ಣದಿಂದಲೂ ಕೂಡ ಸಕ್ರಿಯವಾಗಿ ಪಕ್ಷ ಮತ್ತು ಜನರ ಮಧ್ಯೆ ನಾನು ಸಕ್ರಿಯವಾಗಿ ನಾನು ಬಹುಶಃ ಭಾಗವಹಿಸಿದವನು, ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರದಲ್ಲಿ ಜನರ ಮಧ್ಯೆ ಇವತ್ತು ಇರುವವನು. ಬಹುಶಃ ಇದು ಇವತ್ತು ಸಮಸ್ಯೆ ಆದ ನನಗೆ ಇವತ್ತು ಸಮಯ ಇಲ್ಲ, ಅದಕ್ಕೇನು ತೊಂದರೆ ಇಲ್ಲ, ನೀನು ಪಕ್ಷದ ಕಾರ್ಯಕ್ರಮ ಅಧಿಕೃತವಾಗಿ ಬಿಟ್ಟು ಬೇರೆ ಯಾವುದೇ ಕಾರ್ಯಕ್ರಮ ನಿನಗೇನು ಅಷ್ಟು ಸಮಸ್ಯೆ ಆಗುವುದಿಲ್ಲ, ಅದು ನಾವು ನೋಡಿಕೊಳ್ತೇವೆ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಜನರ ಮಧ್ಯೆ ಇರುವಂಥ ನಿಕಟ ಸಂಪರ್ಕ ಮತ್ತು ಹುದ್ದೆ ಈ ಯಾವುದಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಂತ ಬಂದರೆ ನಾನು ಈ ಹುದ್ದೆಯನ್ನು ತಿರಸ್ಕರಿ ನಿಮ್ಮ ಜೊತೆ ಇರುವಂಥ ಒಂದು ಅವಕಾಶ ಪಡ್ಕೊಳ್ತೇನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಲ್ಲ ಅದನ್ನು ಚರ್ಚೆ ಮಾಡಿಕೊಂಡೇ ಬಹುಶಃ ಇವತ್ತು ಈ ಒಂದು ಸಭಾಧ್ಯಕ್ಷ ಸ್ಥಾನವನ್ನು ಇವತ್ತು ನಮಗೆಲ್ಲ ವಹಿಸಿಕೊಟ್ಟಿದ್ದಾರೆ. ಎಲ್ಲರ ವಿಶ್ವಾಸ ಪಡೆದುಕೊಂಡು ನಿಮ್ಮೆಲ್ಲರ ಒಂದು ವಿಶೇಷವಾದ ಆ ಒಂದು ದುಆನನ್ನು ಆಶ್ರಯ ಕೇಳಿಕೊಂಡು ಎಷ್ಟೇ ಸರಿ ನಡೆಸಿದ್ರು ಕೂಡ ಇದು ಅಷ್ಟು ಸುಲಭದಲ್ಲಿ ಮುಗಿಸುವಂಥ ಯಾವುದೇ ಒಂದು ವಿಧಾನಸಭೆ ಎಲ್ಲಿಯೂ ಕೂಡ ಆಗಲಿಲ್ಲ. ಅದು ನನ್ನ ಕಾಲದಲ್ಲಿ ಕೂಡ ಅಷ್ಟು ಸುಲಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾನು ಹೇಳಿದ್ದೇನೆ, ಆಡಳಿತ ಪ್ರತಿಪಕ್ಷದ ಮೇಲೆ ದೂರು, ಪ್ರತಿಪಕ್ಷದವರು ಆಳ್ದ ಪಕ್ಷದ ಮೇಲೆ, ಆ ಕಡೆಗೆ ದೂರು, ಇಬ್ಬರು ಗಲಾಟೆ ಮಾಡಿ ಮಾಡಿ ಕಡೆಗೆ ಇಬ್ಬರು ಸೇರಿ ನನಗೆ ದೂರುದು, ನಾನು ಸರಿ ಇಲ್ಲ ಅಂತೇಳಿ. ಇದೊಂದು ಆಗುವಂಥ ನಾವು ಇದೆಲ್ಲ ನೋಡಿಕೊಂಡು ಬಂದಂಥ ಇದನ್ನೆಲ್ಲ ನಾನು ಮುಂದೆ ಕೂಡ ಇವತ್ತು ಎದುರಿಸುವಂಥ ವಿಚಾರದಲ್ಲಿ ಕೂಡ ನಾವು ಇವತ್ತು ನಿಂತಹ ಸಂದರ್ಭ. ಯಾಕೆಂತ ಹೇಳಿದರೆ ಅಲ್ಲಿ ಚರ್ಚೆ ಪ್ರತಿರೋಧ ಇಲ್ಲದೆ ಸಾಧ್ಯನೇ ಇಲ್ಲ. ಆಳ್ದ ಪಕ್ಷ ಮಾಡಿದಂಥ ಕೆಲಸಗಳು ಸರಿ ಅಂತ ಹೇಳಿದರೆ ಪ್ರತಿಪಕ್ಷಗಳು ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿ ಆಗ್ತದೆ. ಸೊ ಏನೇ ಮಾಡಿದ್ರು ಕೂಡ ಸರಿ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ, ಅವರು ಬದುಕಬೇಕಾದ್ರೆ ಅದು ಎಲ್ಲಿ ಬೇಕಾಗುವಂಥ ಪರಿಸ್ಥಿತಿ ಇರ್ತದೆ. ಆದ ಕಾರಣ ಇದನ್ನೆಲ್ಲ ನಿಭಾಯಿಸಿಕೊಂಡು ಹೋಗುವಂಥ ಒಂದು ಶಕ್ತಿ ನಿಮ್ಮೆಲ್ಲರ ಆಶೀರ್ವಾದ, ಪ್ರಾರ್ಥನೆ, ಶುಭಾಶಯ ಮುಖಾಂತರ ಇರಲಿ ಅಂತ ಹೇಳಿಕೊಳ್ತಾ, ತಾವೆಲ್ಲರೂ ಕೂಡ ಬಹುಶಃ ಇವತ್ತು ಒಂದಲ್ಲೊಂದು ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದು ವಿಧಾನಸಭೆಯಲ್ಲಿ ನೋಡುವಂಥ ಅವಕಾಶ ಇಲ್ಲಿ ವಿದ್ಯಾರ್ಥಿ ಮತ್ತು ಯುವಕರಿಗೆ ಕಲ್ಪಿಸುವಂಥ ಅವಕಾಶ ತಾವೆಲ್ಲ ಇವತ್ತು ಮಾಡಬೇಕಂತ ಕೇಳಿಕೊಳ್ತಾ, ನಿಮ್ಮೆಲ್ಲ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಕೇಳಿಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಶುಭ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಸನ್ಮಾನ್ಯ UT ಖಾದರ್ ಅವರ ಬಗ್ಗೆ ಒಂದು ಹಾಡನ್ನ ಮೇಲೆ ಕೇರಳದ ಪ್ರಸಿದ್ಧ ಹಾಡುಗಾರರನ್ನು ಪ್ರಸ್ತುತಪಡಿಸಲಿಕ್ಕಾದ್ರೆ ವೇದಿಕೆಯಲ್ಲಿ മണ്ണിൽ നിന്നും താരം UT ഖാദർ, കണ്ടില്ലേ ജന നന്മയ്ക്കെന്നും ഓടും ലീഡർ, കാവൽ കരുതൽ നൽകി നമ്മിൽ എന്നും അമീർ, കൗതുകമേറും മുന്നേറ്റങ്ങൾ ഞങ്ങൾ സുറൂറ്, ചെറുപ്രായം തൊട്ട് പഠനത്തിൽ ചേക്കേറി ചരിതങ്ങൾ തിരിഞ്ഞ് ജനനേതാവായി മാറി, ആശംസയേറെ അരുളുക ഒന്നായി ഞങ്ങൾ UT സാഹിബിൽ, ആശംസയേറെ അരുളുകയൊന്നായി
പാടുന്നു പാട്ടാലേ. ಧನ್ಯವಾದಗಳು ಹಾಡುಗಾರರಿಗೆ. ಈ ಸಂದರ್ಭದಲ್ಲಿ ಯುಟಿ ಖಾದರ್ ಅವರ ಬಗ್ಗೆ ಹಾಡಿನ ಮೂಲಕ ನಮ್ಮ ರಂಜಿಸಿದ ಹಾಡುಗಾರರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದೀಗ ಕಾರ್ಯಕ್ರಮದ ಪ್ರಾಮುಖ್ಯವಾದ ಹಂತಕ್ಕೆ ಬರ್ತಾ ಇದ್ದೇವೆ. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ನಾಗರಿಕ ಸನ್ಮಾನ ಕಾರ್ಯಕ್ರಮ ಯೂನಿಕ್ ರಿಸರ್ಚ್ ಫೌಂಡೇಶನ್ ಗೋಳಿಯಾರು ಹಾಗೂ ನಮ್ಮೂರ ನಾಗರಿಕ ಸನ್ಮಾನ ಸಮಿತಿಯ ಪರವಾಗಿ ಸನ್ಮಾನ ಯುಟಿ ಖಾದರ್ ಅವರಿಗೆ ನಾಗರಿಕ ಸನ್ಮಾನ. ದಯವಿಟ್ಟು ಅತಿಥಿಗಳು ಆಸೀನರಾಗಬೇಕು. ಅತಿಥಿಗಳು ದಯವಿಟ್ಟು ಸನ್ಮಾನ ಪತ್ರ ಓದ್ಲಿಕ್ಕಿದೆ, ಎಲ್ಲರೂ ಆಸೀನರಾಗಿ. ಅತಿಥಿಗಳು ದಯವಿಟ್ಟು ಆಸೀನರಾಗಬೇಕು. ಇದೀಗ ಸನ್ಮಾನ ಪತ್ರವನ್ನ ವಾಚಿಸಲಿಕ್ಕಿದ್ದಾರೆ. ಅಸ್ಸಲಾಮುಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಬ್ದುಲ್ ಖಾದರ್ ಅಲಿ ಫರೀದರ್ ಅವರು ಉಳ್ಳಾಲ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಮರ್ಹೂಮ್ ಯುಟಿ ಫರೀದ್ ಹಾಗೂ ನಸೀಮಾ ದಂಪತಿಗಳ ಮಗನಾಗಿ ತಾರೀಕು 19/10/1969 ಮಂಗಳೂರಲ್ಲಿ ಜನಿಸಿದರು. ತನ್ನ ಪ್ರಾಥಮಿಕ ಶಿಕ್ಷಣವನ್ನು ರೋಷನಿ ನಿಲಯ, ಸೈಂಟ್ ಅಲೋಸಿಯಸ್ ವಿದ್ಯಾಸಂಸ್ಥೆಗಳಲ್ಲಿ ಪಡೆದು ಮಹಾವೀರ ಕಾಲೇಜು ಮೂಡಬಿದ್ರೆಯಲ್ಲಿ ಪದವಿಪೂರ್ವ ಶಿಕ್ಷಣ ಪಡೆದು ನಂತರ ಪ್ರತಿಷ್ಠಿತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿ ಓರ್ವ ಕಾನೂನು ಪದವೀಧರರಾಗಿ ವಿದ್ಯಾರ್ಥಿ ದೆಸೆಯಿಂದಲೂ ನಾಯಕತ್ವಕ್ಕೆ ಮುಂಚೂಣಿಯಲ್ಲಿ ನಿಂತು ಜನಪರ ಕಾರ್ಯಕ್ರಮಗಳ ಮುಂದಾಳತ್ವ ವಹಿಸಿ ಕ್ರೀಡೆ, ಸಾಮಾಜಿಕ ನೆಲೆಗಟ್ಟಿಗೆ ಬದ್ಧರಾಗಿ ನಡೆದು ರಾಜ್ಯ ರಾಜಕೀಯದಲ್ಲಿ ವರ್ಚಸ್ವಿ ನಾಯಕರಾಗಿ ಮಿಂಚುತ್ತಿರುವ ಧ್ರುವತಾರೆ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀಯುತ ಯುಟಿ ಖಾದರ್ ಅವರು 2008ರಲ್ಲಿ ತಮ್ಮ ತಂದೆಯವರ ನಿಧನದ ಬಳಿಕ ನಡೆದ ಉಪಚುನಾವಣೆಯಲ್ಲಿ ಜಯಭೇರಿ ಗಳಿಸಿ ಇಂದಿನವರೆಗೆ 5 ಬಾರಿ ಉಳ್ಳಾಲ ಅಂದರೆ ಇಂದಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಗೊಂಡಿರುವ ಸೋಲಿಲ್ಲದ ಸರದಾರ ನಮ್ಮ ನೆಚ್ಚಿನ ಯುಟಿ ಖಾದರ್ ಅವರು ರಾಜ್ಯ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿ ತಾವು ಸಲ್ಲಿಸಿದ ಸೇವೆ ಮತ್ತು ಅವರ ಸಚಿವಾಲಯದ ಉನ್ನತೀಕರಣ ಮತ್ತು ಸಮಾಜ ಮುಖಿಯ ಕ್ರಾಂತಿಕಾರಿ ಯೋಜನೆಗಳು ಸದಾ ಮಾದರಿ. ನಂತರ ವಹಿಸಿಕೊಂಡಂತಹ ನಗರಾಭಿವೃದ್ಧಿ, ವಸತಿ ಹಾಗೂ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಆ ಪದವಿಗಳನ್ನು ತಮ್ಮ ಆಡಳಿತಾವಧಿಯಲ್ಲಿ ಪಾರದರ್ಶಕತೆಗೆ ಕೈಗನ್ನಡಿಯಾಗಿ ತಮ್ಮ ರಾಜಕೀಯ ಜೀವನದ ಉನ್ನತೀಕರಣಕ್ಕೆ ಸಾಕ್ಷಿಯಾಗಿ ನಿಂತಿದ್ದಾರೆ ನಮ್ಮ ಯುಟಿ ಖಾದರ್ ಅವರು. 2021ರ ಅವಧಿಯಲ್ಲಿ ತಾವು ವಹಿಸಿಕೊಂಡು ನಿರ್ವಹಿಸಿದ ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕನ ಸ್ಥಾನಮಾನ ನಿಜಕ್ಕೂ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ತಮ್ಮದೇ ಆದ ಛಾಯೆಯನ್ನು ವಿಧಾನಸಭೆಯಲ್ಲಿ ತಾವು ನೀಡುವಂತೆ ಮಾಡಿತ್ತು. ಇದೀಗ 2023 ತಮ್ಮ ಪ್ರಚಂಡ 5ನೇ ಬಾರಿಗೆ ಶಾಸಕತ್ವಕ್ಕೆ ಪಾರಿತೋಷಕವೆಂಬಂತೆ ಒಲಿದು ಬಂದ ವಿಧಾನಸಭೆಯ ಘನ ಅಧ್ಯಕ್ಷತೆ ಸ್ಥಾನಮಾನ ತಮ್ಮ ರಾಜಕೀಯ ಬದುಕಿನ ಮೈಲುಗಲ್ಲು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಹಾಗೂ ಪ್ರತಿಪಕ್ಷದ ಮುಖಂಡ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಇವರ ಮಾತುಗಳು ಕಂಡುಕೊಂಡ ತಮ್ಮ ವ್ಯಕ್ತಿತ್ವದ ಗುಣಗಾನ ಹಾಗೂ ಸದನದಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಆಡಿದ ತಮ್ಮ ಬಗೆಗಿನ ಮಾತುಗಳು ತಮ್ಮ ನೇರ ನಡೆ ನುಡಿ ಕಾರ್ಯಕಲಾಪಕ್ಕೆ ವಿನೂತನ ಬಣ್ಣನೆ ಹಾಗೂ ಹಾರೈಕೆ ಹಾಗೂ ಬೆಲೆಗಟ್ಟಲಾಗದ ಸವಿಗಳಿಗೆ. ಇಂತಹ ಸ್ಥಾನಮಾನಕ್ಕೆ ಸೂಕ್ತ ಸಮಯದಲ್ಲಿ ತಾವು ಆಯ್ಕೆಗೊಂಡು ತಮ್ಮ ಸ್ಥಾನಮಾನ ವ್ಯಕ್ತಿತ್ವದ ಘನತೆಯನ್ನು ಹೆಚ್ಚಿಸಿಕೊಂಡು ಓರ್ವ ಅಸಾಮಾನ್ಯ ಜನಪ್ರತಿನಿಧಿ ಎಂಬ ಗೌರವಕ್ಕೆ ಪಾತ್ರರಾಗಿವಿರಿ. ಈ ಉನ್ನತ ಅಧ್ಯಕ್ಷ ಪೀಠಕ್ಕೆ ಸರಿಸಮಾನವಾಗಿ ನ್ಯಾಯ ಒದಗಿಸುವ ಯೋಗ ಮತ್ತು ಯೋಗ್ಯತೆಯನ್ನು ಕೊಂಡಾಡಿ ತಾವು ನಂಬಿದ ಸರ್ವ ಧರ್ಮಗಳ ದೇವರು ಆಶೀರ್ವದಿಸಿ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಈ ನಮ್ಮೂರ ನಾಗರಿಕ ಸನ್ಮಾನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಗೌರವಿಸಲು ತಾವು ಹೆಮ್ಮೆ ಪಡುತ್ತಿದ್ದೇವೆ, ಅಭಿಮಾನ ಪಡುತ್ತಿದ್ದೇವೆ. ತಮಗೆ ಭಗವಂತ ಉತ್ತಮ ಆರೋಗ್ಯ ಆಯುಷ್ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಇನ್ನು ಮುಂದಕ್ಕೂ ಈ ರಾಜ್ಯದ, ಈ ದೇಶದ, ಈ ಕ್ಷೇತ್ರದ ಜನ ಸೇವೆಗೆಯಲು ತಮಗೆ ದೇವನು ಸ್ಫೂರ್ತಿ ನೀಡಲಿ ಎಂದು ತುಂಬ ಹೃದಯದಿಂದ ಆರೈಕೆ ಮಾಡಿ ಇದೀಗ ಸನ್ಮಾನಕ್ಕಾಗಿ ತಮ್ಮನ್ನು ಆದರಪೂರ್ವ ವೇದಿಕೆಯಲ್ಲಿರುವಂತಹ ಎಲ್ಲ
ಧರ್ಮದ ಮುಖಂಡರು ಕೂಡ ಸೇರಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಆಯ್ಕೆಗೊಂಡಿರುವಂತಹ ಈ ಭಾಗದ ಜನಪ್ರತಿನಿಧಿ, 5 ಬಾರಿ ಶಾಸಕರಾಗಿ ಹಲವಾರು ಸಚಿವ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿ ದೇಶ ಮಟ್ಟದಲ್ಲಿ ತಮ್ಮ ಛಾಪನ್ನು ಮೂಡಿಸಿದಂತಹ ಸನ್ಮಾನ್ಯ UT ಖಾದರ್ ಅವರು ಪ್ರತಿಷ್ಠಿತ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಗೊಂಡದ್ದು ನಮಗೆಲ್ಲ ಹೆಮ್ಮೆ ಹಾಗೂ ಅಭಿಮಾನದ ಸಂಗತಿ. ಇದೀಗ ನಾಗರಿಕ ಸನ್ಮಾನ ಸಮಿತಿ ಬೋಳಿಯಾರ್ ಹಾಗೂ ಫೌಂಡೇಶನ್ ವತಿಯಿಂದ ಎಲ್ಲ ಗಣ್ಯಾತಿ ಗಣ್ಯರು ಸೇರಿ ಅವರನ್ನು ಅಭಿನಂದಿಸಿದ ಕಾರ್ಯಕ್ರಮ ವೇದಿಕೆಯಲ್ಲಿ ಮೊದಲಿಗೆ ಫಲಪುಷ್ಪ ಸ್ಮರಣಿಕೆ ನೀಡುವುದರ ಮೂಲಕ ಸಾಲನ್ನು ಹೊದಿಸಿ ಸಭಾಧ್ಯಕ್ಷರನ್ನ ಅತ್ಯಂತ ಗೌರವ ಹಾಗೂ ಪ್ರೀತಿಪೂರ್ವಕವಾಗಿ ಅಭಿಮಾನದಿಂದ ಬೋಳಿಯಾರು ಪರಿಸರದ ನಾಗರಿಕರು ಇವತ್ತು ಇದೇ ಗ್ರಾಮದವರಾಗಿದ್ದುಕೊಂಡು, ಇದೇ ಗ್ರಾಮದ ಮತದಾರರಾಗಿದ್ದುಕೊಂಡು ಈ ಗ್ರಾಮಕ್ಕೆ ಹಾಗೂ ನಮ್ಮ ಕ್ಷೇತ್ರಕ್ಕೆ ಹಾಗೂ ನಮ್ಮ ಜಿಲ್ಲೆಗೆ ಅಭಿಮಾನ ಹಾಗೂ ಕೀರ್ತಿ ಪತಾಕೆಯನ್ನು ಹೆಚ್ಚಿಸಿದ ಸನ್ಮಾನ UT ಖಾದರ್ ಅವರಿಗೆ ಅಭಿಮಾನ ಗೌರವಪೂರ್ವಕವಾದ ಸನ್ಮಾನವನ್ನ ಬೋಳಿಯಾರು ಪರಿಸರ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದೆ. ಅತ್ಯಂತ ಸ್ಮರಣೀಯವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೇವೆ. ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಎಲ್ಲ ಸರ್ವಧರ್ಮೀಯ ಮುಖಂಡರ ಸಾರಥ್ಯದಲ್ಲಿ UT ಖಾದರ್ ಅವರನ್ನ ಸನ್ಮಾನಿಸಿ ಅಭಿನಂದಿಸುವಂತಹ ಕಾರ್ಯಕ್ರಮ ವೇದಿಕೆಯಲ್ಲಿ ಜರುಗ್ತಾ ಇದೆ. ದಯವಿಟ್ಟು ವೇದಿಕೆಗೆ ಬರಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಸಂಘ ಸಂಸ್ಥೆಗಳ ಪ್ರತಿನಿಧಿ ಸುಮಾರು 47 ಸಂಘ ಸಂಸ್ಥೆಗಳು ತಮ್ಮ ಹೆಸರು ನೋಂದಾಯಿಸಿಕೊಂಡಿವೆ. ಎಲ್ಲರೂ ಕೂಡ ಬಂದು ವೇದಿಕೆಯಲ್ಲಿ ಒಂದು ಸಂಘ ಸಂಸ್ಥೆ ಸನ್ಮಾನವನ್ನ ಮಾಡುವಾಗ ದಯವಿಟ್ಟು ಆ ಸಂಘ ಸಂಸ್ಥೆಗಳ ಸದಸ್ಯರಲ್ಲದವರು ವೇದಿಕೆಯಲ್ಲಿ ಇರಬಾರದು. ಸರತಿ ಸಾಲಿನಲ್ಲಿ ಬಂದು ಸಹಕರಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲಿಗೆ ಮೊಹಿಯುದ್ದೀನ್ ಜುಮ್ಮಾ ಮಸೀದಿ ಬೋಳಿಯಾರು ಆಡಳಿತ ಸಮಿತಿ ಇವರು ದಯವಿಟ್ಟು ಅಲ್ಲಿ ವೇದಿಕೆ ಬಲಬದಿಯಲ್ಲಿ ದಯವಿಟ್ಟು ಅಲ್ಲಿಗೆ ಬರಬೇಕು. ಮೊಹಿಯುದ್ದೀನ್ ಜುಮ್ಮಾ ಮಸೀದಿ ಬೋಳಿಯಾರು ಆಡಳಿತ ಸಮಿತಿ. 2ನೇ ಸನ್ಮಾನಕ್ಕಾಗಿ ಸ್ಪಂದನ ಸ್ತ್ರೀ ಸಖಿ ಸಂಘಟನೆ ಸಂತ ಥೋಮಸ್ ಚರ್ಚ್ ಅಮ್ಮೆಂಬಳ ಚೇಳೂರು. ಅದೇ ರೀತಿ 3ನೇ ಸರದಿ ಬೋಳಿಯಾರ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು. ನಾವು ಈಗಾಗಲೇ ಹೆಸರನ್ನೆತ್ತಿದ ದಯವಿಟ್ಟು ವೇದಿಕೆ ಬಲಬದಿಗೆ ಬನ್ನಿ. ಮೊದಲಿಗೆ ಮೊಹಿಯುದ್ದೀನ್ ಜುಮ್ಮಾ ಮಸೀದಿ ಬೋಳಿಯಾರು ಆಡಳಿತ ಸಮಿತಿ ದಯವಿಟ್ಟು ಆದಷ್ಟು ಬೇಗನೆ ವೇದಿಕೆಯನ್ನ ತೆರವುಗೊಳಿಸಬೇಕು. 47 ಸಂಘ ಸಂಸ್ಥೆಗಳು ಈಗಾಗಲೇ ಸನ್ಮಾನಿಸಲು ಕಾತುರರಾಗಿದ್ದಾರೆ. ಮೊದಲಿಗೆ ಮೊಹಿಯುದ್ದೀನ್ ಜುಮ್ಮಾ ಮಸೀದಿ ಬೋಳಿಯಾರು ಆಡಳಿತ ಸಮಿತಿ, 2ನೇದಾಗಿ ಸ್ಪಂದನ ಸ್ತ್ರೀ ಶಕ್ತಿ ಸಂಘಟನೆ ಸಂತ ಥೋಮಸ್ ಚರ್ಚ್ ಅಮ್ಮೆಂಬಳ ಚೇಳೂರು, 3ನೇದಾಗಿ ಗ್ರಾಮ ಪಂಚಾಯತ್ ಬೋಳಿಯಾರ ಸಿಬ್ಬಂದಿ ವರ್ಗ. ವೇದಿಕೆ ಬಲಬದಿಯಲ್ಲಿ ನಿಲ್ಲಿ, ದಯವಿಟ್ಟು ಬಂದು ಬೇಗ.
ಬೋಳಿಯಾರು ಬೋಲಂಗಡಿ ಉಮರಬ್ಬ ಮತ್ತು ರುಕ್ಕಿಯ ದಂಪತಿಯ 6 ಜನ ಮಕ್ಕಳಲ್ಲಿ ಕೊನೆಯವರಾಗಿ 14/8/1998 ಜನಿಸಿದ ಮೊಹಮ್ಮದ್ ಅಸ್ಫಾಕ್ ಇವರ ಕುಟುಂಬದ ಹಿರಿಯರ ಮಾರ್ಗದರ್ಶನಂತೆ ಪ್ರಾಥಮಿಕ ಶಿಕ್ಷಣವನ್ನು ದತ್ತಾತ್ರೇಯ ಅನುದಾನಿತ ಶಾಲೆ ಕುರ್ನಾಡು, ನಂತರ ಪ್ರೌಢಶಾಲೆಗೆ ಕಾಲೇಜು ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಮುಡಿಪು, PUC ಶಿಕ್ಷಣವನ್ನು ಮುಡಿಪು ಸರ್ಕಾರಿ ಕಾಲೇಜಿನಲ್ಲಿ ಮತ್ತು ಸಹೋದರರ ಸಲಹೆಯಂತೆ ಮತ್ತು ಸಹಕಾರದಿಂದ ಉನ್ನತ ಶಿಕ್ಷಣವಾದ LLB ಪದವಿಯನ್ನು ವಿವೇಕಾನಂದ ಕಾನೂನು ಕಾಲೇಜಲ್ಲಿ ಕಲಿತು ಇದೀಗ ಕರ್ನಾಟಕದ ಉಚ್ಚ ನ್ಯಾಯಾಲಯದ ವಕೀಲ ಪರಿಷತ್ತಿನಲ್ಲಿ ವಕೀಲರಾಗಿ ನೋಂದಣಿಗೊಂಡಿದ್ದಾರೆ ಎಂದು ನಮಗೆ ಈ ಮೂಲಕ ತಿಳಿಸಲು ಭಾರಿ ಹೆಮ್ಮೆಯಾಗುತ್ತಿದೆ. ಚಾಲಕರಾದ ಶೋಭಿತ್ರವರು ನಮ್ಮೊಂದಿಗೆ ಬಂದಿದ್ದಾರೆ. ಅವರನ್ನು ಗುರುತಿಸುತ್ತಾ ಅವರೀಗ ಸನ್ಮಾನ ಮಾಡಲಿದ್ದಾರೆ. ಸನ್ಮಾನ್ಯ UT ಖಾದರ್ ಸರಿಗೆ.